ಕೋಸ್ಟಲ್ ಸ್ಪೈಸ್ ನಮಸ್ತೆ, ವೆಲ್ಕಮ್ ಟು ಲೈವ್. ಧನಂಜಯ ಮೂಲ್ಯರು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಸ್ವಾತಿ ಬಂದೆ ಬ್ರೋ, ಮಾತಾಡುವ. ಹೌದೌದು, ಹಾಯ್ ಸ್ವಾತಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಇದು ಸ್ವಾತಿ 2G. ನಿಮಗೆ ಆಲ್ರೆಡಿ ಬ್ಲೂ ಉಂಟು, ಆದರೆ ನಿಮ್ಮ ಹೆಸರು ನನಗೆ ನೆನಪಿಲ್ಲ. ಫಸ್ಟ್ ಟೈಮ್ ಓದಿದಾಗೆ ಆಗ್ತಾ ಉಂಟು. ಸೊ ತುಷಾಂತ್ ಬಂದರು. ಒಲ್ಲರಿಯೇ ಬರ್ರೆ ಚಾರುಂಡು, ಭಾರಿ ಚಳಿ ಉಂಡು ಅಂದ ಒಂದೇ. ಯಾನು ಮೀದು ಬ್ರಾಂಡ್ ಇತ್ತೆ ಎಂಚ ಗೊತ್ತಾಯ್ತು ಚಳಿ ಎಂಕ್. ಸೊ ಎಂಚೊಲ್ಲರು ಒನಸ್ ಬ್ರಾಂಡ್ ಇದೆ, ಅದೇ ಸ್ಪೆಷಲ್. ಬೊಕ್ಕ ಧನಂಜಯ ಮೂಲ್ಯರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ನಾನು ಸ್ವಲ್ಪ ಬೇಗ ಬಂದಿದ್ದು, ಮತ್ತೆ ಎಲ್ಲರೂ ಕೆಲವರು ಬಿಗ್ ಬಾಸ್ ಎಲ್ಲ ನೋಡ್ಲಿಕ್ಕೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಚೂರು ಬೇಗ ಬರ್ತದ್ದು. ಪಾತಿರದ ಪೋಯಿ ಬೊಕ್ಕ ತೂಕ ಅದಾದ ಅಂತ ಜನ ಇತ್ತೆಡ್ಡ. ಚೂರು ಬೆಚ್ಚನೆ ಇರ್ದಿತ್ತು ಒಂದು ನಿಮಿಷ ಬರ್ತಾಯಿ. ಈರು ಅನ್ನೆ ಸಂಡೇ ಮೀಪಾರ ಏನಂದ್ರೆ ಯಾನ್ ದಿನಕ್ಕೆ 2 ಸತಿ ಪ್ರತಿದಿನ ಅಲ್ಲ ಮೀಪೆ ಕಾಂಡೆ ಬೈಯಾಡು. ಸಂಡೇ ಸ್ಯಾಟರ್ಡೆ, ಸಂಡೇ ಟು ಸ್ಯಾಟರ್ಡೆ ಸಂಡೇ ಟು ಸ್ಯಾಟರ್ಡೆ ಎವ್ರಿ ಡೇ 2 times. ತುಷಾಂತನ್ನೇ ಸೌದಿ ಪೋಪುನಿ ಮಾಡೋದಿಲ್ಲ ಏರಿ ಈರಾ ಅಂದ ಏಪಾ ಮನಸ್ಸಾಡಕ್ಕೆ ಏನಿಲ್ಲ. ದಾದ ಸ್ಪೆಷಲ್ ದಾಲಜ್ಜಿ ಸಾರಿ ಸ್ಪೆಷಲ್ ಒಂದು ಬೀನ್ಸ್ ಸುಕ್ಕ ಒನಸಾತಿ ಜಪ್ಪ ಇತ್ತು 8 ಗಂಟೆ ಆಯ್ನು ಮುಳ್ಳು ಇನ್ನು ಐತಾರದ ಒನಸ ಲೇಟ್ ಬೊಕ್ಕ ಚೂರು ಬೇಗ ಮಂತ ತೂಕ ಜನ ಬರ್ಪೇಟ ಬರಡಂದು ಬೊಕ್ಕ ಲೇಟ್ ಅಂದ ಬೊಕ್ಕ ಬರ್ಪುಜೇರು ಪೂರ ಬಿಗ್ ಬಾಸ್ ಇರುವ ಬ್ರೈಕ್ ಮೀದು ಪರಿಯರಿ ಅಂದೆ ನೀರು ಬರೋದಿಲ್ಲ ಅಂದೆ ಬೆಚ್ಚ ನೀರು. ಒಂದು ಸ್ವಾತಿ ಏರಂದು ಗೊತ್ತಾಯ್ತು ಹಿಂಗೆ ಏರಾ ಪುದರ್ ಚೇಂಜ್ ಮಂತ ಬರ್ತೀನಿ ಇಂದ ಅಪ್ಪು ಹಿಂಗೆ ಒಂದು ದಾದ ಕತೆ ಅಂದು ಗೊತ್ತಾ ಒಂದು ಉಜ್ಜಿ. ಬಿಗ್ ಬಾಸ್ ಸ್ಟಾರ್ಟ್ ಆತುಂಡು. ಓ ಆತುಂಡಾ? ಓ ಅಂಚನೆ ಬೊಕ್ಕನೆ ಮಂದೊಳ್ಳಿ ಅಂದು ಯಾನು ಬೊಕ್ಕ 7ರ ಕತ್ತ ಅಂದೊಂಚೂರು ಬೇಗ ಮಂತೀನಿ. ಎನ್ನ ಐನ್ ಐಡಿ ಉಂಡಿ ಅನ್ನ ಐನ್ಲ ಬ್ಲೂ ಉಂಡು ಅಂದಿ ಅವ್ರು ಗೊತ್ತುಂಡು ಎಂಕ್ ಏರ ಗೊತ್ತಿತ್ತಿನಕೊಳ್ಳಿ ಅಂದ್ರೆ ಏರಂದು ಅಸ್ಮಿತಾಕನ ಅತ್ತದೆ ಅತ್ತೆ ನಮ್ಮ ಕುಂದಾಪುರ ಹುಡುಗನ ಐನ್ ಐಡಿ ಪುನಕಲು 3 ಜನ. ಒಂಜಿ ಕುಂದಾಪುರ ಹುಡುಗ, ಒಂಜಿ ಅಸ್ಮಿತಕ್ಕ, ಬೊಕ್ಕ ಒಂಜಿ ರಾಜ್ ಬ್ರೋ. ಕೋಸ್ಟಲ್ ಸ್ಪೈಸ್ ಪಿನಾಲೆ ಪಣೋದಿಲ್ಲ ಅಂದಂತ ಏರು ಬಿಗ್ ಬಾಸ್ ವಿನ್ನರ್ ಆವೇರು ಅರೆಡ ಒರ್ಮ ಉಂಡು ಓ ಅಂದ ಅಂದಂದು ಅರ್ನ ಫುಲ್ ಸಪೋರ್ಟ್ ಇತ್ತು ನಂಗೆ ಮಾತೇನಲ್ಲ ಫುಲ್ ಸಪೋರ್ಟ್ ಇತ್ತು ನಂಗೆ ನಮ್ಮ ಒಂದೇ ತಾಪಗ. ಓಕೆ ಓಕೆ ಗೊತ್ತಾನು ಕುಂದಾಪುರ ಹುಡುಗ. ಓಕೆ 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 ಸರಿ 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 ಬೊಕ್ಕ ಎಂಚಲ್ಲರು ವಿಶೇಷ ಪುರ?
ಸಂಜು ಕುಮಾರ್ ಬರ್ತೀರಾ? ಹಾಯ್ ಸಂಜು ಕುಮಾರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಿಮಗೆ ನಾನು ಸಪೋರ್ಟ್ ಮಾಡಿದ್ದೇನೆ, ಸಿಕ್ಕಿತಲ್ಲ. ಗುಡ್ ಈವ್ನಿಂಗ್ ಬ್ರೋ ಅಂತಿದ್ದಾರೆ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಮತ್ತೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್? ಊಟ ಆಗಿರ್ಲಿಕ್ಕಿಲ್ಲ ಇಷ್ಟು ಬೇಗ. ನಾಷ್ಟ ಆಯ್ತಾ? ತಿಂಡಿ ಆಯ್ತಾ? ಏನಾದರೂ ಸಂಜೆ ಸ್ನ್ಯಾಕ್ಸ್ ಅಂತ ಏನಂತಾರೆ ತಿಂಡಿ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ಸರ್ ಸ್ನ್ಯಾಕ್ಸಾ ತಿಂಡಿಯಾ? ಕಾಫಿ ಟೀ ಬ್ರೋ. ಹೌದಾ, ಕಾಫಿ ಟೀಯಾ? ಓಕೆ 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 ಓಕೆ. ಸಿಯದಿಯ ಅಕ್ಷಯ ಪಾತ್ರೆ ಸ್ವಾತಿ ಬೊಕ್ಕ ಒಂಜಿ ಈರೆ ಪನ್ನೆ. ಸಿಯದಿಯ ಸಿಯದಿಯ ಅಕ್ಷಯ ಪಾತ್ರೆ ಸ್ವಾತಿ ಬೊಕ್ಕೊಂಜಿ ಕೇಶವನ್ನಿ ಅವ ಅಕ್ಷಯ ಪಾತ್ರೆ ಕೇಶವನ್ನಿ ಬರುಂತೀನಿ. ಅಕ್ಷಯ ಪಾತ್ರೆ ಕುಂದಾಪುರ ಹುಡುಗ. ಹೆಂಗೆ ಕನ್ಫ್ಯೂಷನ್ ಉಂಡು ರೆಡ್ ಜನಟ್. ಅಕ್ಷಯ ಪಾತ್ರೆ ಎಂದು ಬರುವಂತೀನಿ ಏರು ಕೇಶವನ್ನೇ ಹೆಂಗೆ ಡೌಟು ಅಲ್ಲ. ಎಸ್ ಬನ್ನೊಂದುಲ್ಲೇರು ಏರು ಕೇಶವನ್ನೇನಾ? ಓಕೆ 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 ಓಕೆ. ಎರಡು ಐನ್ ಐಡಿ ಉಂಡು ಹೆಂಗೆ ಗೊತ್ತು ಜಾಂಡೆ. ಎಸ್ ಕೇಶವ್. ಓಕೆ ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು ಸೋ ಮಚ್. ఒక దాదా ಒಂದುಂಡು ಇತ್ತೈತಾರ ಒಂಜಿ ಮೇಡು ಬಿಗ್ ಬಾಸ್ ಪಿನಾಲೆ ಒಂದುಂಡಿಗೆ ಎಂಕ್ಲೆ ಪುರ ತೂಯರ್ ಇಜ್ಜವು. ತೂಯರ್ ತಿಕ್ಕುಜಿ, ತೂಯರ್ ಇಜ್ಜಿಂದತೆ ತೂಯರ್ ತಿಕ್ಕುಜಿ. ಲೈಕ್ ಕೊಡದಿದ್ರು ಲೈಕ್ ಕೊಡಿ. ಯಾರಾದರೂ ಲೈಕ್ ಕೊಡದಿದ್ದರೆ ಲೈಕ್ ಕೊಟ್ಟು ಸಹಕರಿಸಿ. கோடை கும்பளை பீடிக்கு போயினி. கோடை கும்பளை பெடிக்கு போத்தினி போயினி ಅಂದೆ ಇರು ಉರುಡುಲ್ಲರಾ. ಕೋಡೆ ಪೋಯಿ ನಿತ್ತೆ ನನ್ನ ನೈಟ್ ಬಾಂಬೆ ಪಿದಾಡ್ ನೀವು. ಓ ಅಂದೆ. ಓಕೆ 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 ಓಕೆ. ಶಾರ್ಟ್ ಟ್ರಾವೆಲ್ ಶಾರ್ಟ್ ಟ್ರಾವೆಲ್ ದಾದಾ ಮತ್ತೆ ಕೊಂಡು ಬಸ್ಸಲ್ಲೇ ಕೊಂಡೊಂದಿಲ್ಲಾರ ಮುರಣಿಯರು ದುರ್ಗಕ್ಕೆ ಬರೋದಿರುತ್ತೆ. ಕೇಶವನ್ನೇ ಬತ್ತು ಬಸ್ಸಲ್ಲೇ ಕೊಂಡು ಪೇರಂದು.
ಯಾರೆಲ್ಲ ಇದ್ದೀರಿ ಒಂದೊಂದು ಮೆಸೇಜ್ ಆಗ್ತಾ ಇರಿ, ಗೊತ್ತಾಗೋದಿಲ್ಲ ಯಾರು ಇದ್ದೀರಂತ. ಸಿಯಾ ದಿಯಾ ಅಕ್ಷಯ ಪಾತ್ರೆ ಸ್ವಾತಿ ಬೊಕ್ಕವಂಜಿ ಈರೆ ಪನ್ನೆ. ಕರೆಕ್ಟ್. ಟಕ 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 ಟಕ. ಇತ್ತೆ ಬಸ್ಸಲ್ಲೇ ನವೀನ್ ಬ್ರದರ್ ಹಾಯ್ ಪನ್ನೊಂದುಲ್ಲೇರು. ಸೋನಿ ಹಾಯ್ ಸೋನಿ, ವೆಲ್ಕಮ್ ಟು ಲೈವ್. ಯಾವರು ನೀವು ಆಂಡ ಚಾಕ್ ಏನಂದ್ರೆ ಸೋನಿ, ನಮ್ಮ ಸೋನಿ ಸಿಸ್ಟರಾ ಸೋನಿ ಸಾನಿಲೆ ಸ್ವಾತಿ ಅಕ್ಕ ಸ್ವಾತಿ ಇತ್ತೆ ಬಸಲೆ ಕನಪುಜಿ ಪೀರೆ ಬೊಕ ಲತ್ತನೆ ತೌತೆ ಆ ದಿನಟ್ ದಿಂಜ ದೀತೆರ ಅಮ್ಮ ಓ ಅಂದೆ. ಒಂಜಿ ಪದ್ಯ ಪನುಲೆ ಒಣಲೇರು ಸೋನಿ ಅಕ್ಕ ಈರೇನೆ ನಮ್ಮ ಸಿಂಗರ್ ಸೋನಿ ಸೋನಿ ಸಾನಿಲ್ ಇರೆಗ್ ಬ್ಲೂ ಇಜ್ಜಿ ಐಕೆ ಕೇನಂದುಲ್ಲೇನು ಅಂದು ಸೋನಿ ಸಾನಿಲ್. ಓಕೆ 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 ಬ್ಲೂ ಕೊರ್ಕ ಫಸ್ಟಿಗೆ ಸಾಂಗ್ ಹೋಗ್ಬೋಡಿ ಇರೆಗ್ ಓ ಸಾಂಗ್ ರಿಕ್ವೆಸ್ಟ್ ದ ಸಾಂಗ್ ಪ್ಲೀಸ್. ಓವು ಅಂಡಲ ಪದ್ಯ ಪಲ್ನಿ ಓವು ಅಂಡಲ ಪದ್ಯ ಪನೋಡೆ. ಗಣಪತಿನ ಪನ್ನಿ ಗಣಪತಿನ ಓಕೆ ಓಕೆ ನಮ್ಮೂರ ಮಂದಾರ ಹೂವೆ ಗಣಪತಿನ ಓಕೆ ಓಕೆ ಸುರು ಗಣಪತಿನ ಸ್ಟಾರ್ಟ್ ಮಾಡ್ಬೋದು. ಅವು ಯಾರು ನಾನು ಆಡೋದಿಲ್ಲ. ಸ್ಪಂದನ ಚಾನೆಲ್ ಬರ್ತೀರಿ. ಹಾಯ್ ಸ್ಪಂದನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾನಿಪೀಠ ಮುತ್ತಿನುಂಡೆ ಒನ್ನ ಗಂಟೆ ಒಪ್ಪುವ ಪುಟ್ಟ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಏಳೋ ಏ ಮುದ್ದು ಬೆನಕ, ಭುವಿ ಎಲ್ಲ ರಂಗಾಯ್ತು ನೀನೇಳೋ ಬೆನಕ. ಬೆಳಗಾಯ್ತು ಏಳೋ ಏ ಮುದ್ದು ಬೆನಕ, ಭುವಿ ಎಲ್ಲ ರಂಗಾಯ್ತು ನೀ ಹೇಳೋ ಬೆನಕ. ಅಂಬಾ ಪ್ರಿಯಾತನಯಾದಿ ಪೂಜಿತನೆ, ಮೂಡನದ ರವಿ ಎದ್ದ ನೀ ಏಳೋ ಬೆನಕ. ಬೆಳಗಾಯ್ತು ಏಳು ಶ್ರೀ ಮುದ್ದು ಬೆನಕ. ಮಾಮರದಿ ಪೂಗಿಲೆಯು ಪಚ್ಚ ವರ್ಣದ ಗಿಲೆಯು ಸುಪ್ರಭಾತವ ನಿನಗೆ ಆಡುತ್ತಿದೆ ಬೆನಕ. ಆ ನಿನ್ನ ಸುಂಡಿಲೆಯು ನಿನ್ನ ಬರುವನು ಕಾದು, ಆ ನಿನ್ನ ಸುಂಡಿಲೆಯು ನಿನ್ನ ಬರುವನು ಕಾದು, ಕಾಳು ಕಳ ತಿನ್ನು ತಲಿ ಕುಳಿತಿಹುದು ಬೆನಕ. ಬೆಳಗಾಯ್ತು ಏಳು ಏ ಮುದ್ದು ಬೆನಕ, ಭುವಿ ಎಲ್ಲ ರಂಗಾಯ್ತು ನೀ ಹೇಳು ಬೆನಕ. ಥ್ಯಾಂಕ್ ಯು. ಬೊಕ್ಕೊಂಜವನ್ನಿ ಮದ್ದೂರು ಗಣಪತಿ ಕುಂಬಾಶಿ ಗಣಪತಿ ಅವು ಆತು ಗೊತ್ತು ಜೆಂಕ್ ಅವು ನಾನು ಒಂಚೂರು ಕಲ್ತದ್ದು ಪನ್ಪೇನೆ ಅವು ಕೇಂದಿಜಿ ಸರಿ ನೇಪಲ. ಮದ್ದೂರು ಗಣಪತಿ ಕುಂಬಾಸಿ ಗಣಪತಿ ಒಂದೇ ಓಂಕಾರ. ಅವತ್ತು ಪ್ರಾಕ್ಟೀಸ್ ಇಲ್ಲ ಅದರಲ್ಲಿ. ಸ್ಪಂದನರವರೇ ಹೇಗಿದ್ದೀರಿ? ಮತ್ತೆ ಏನು ಸ್ಪೆಷಲ್ ನಿಮಗೆ ಇವತ್ತು? ಊಟ ಆಯ್ತಾ ನಿಮ್ಮದು? ಚಹಾ ಕಾಫಿ ಆಯಿತಾ? ಊಟ ಆಯಿತಾ? ಕೇಳಿ ಕೇಳಿ ಅಭ್ಯಾಸ ಆಗಿದೆ, ಬೇಜಾರು ಮಾಡಬೇಡಿ.
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಲೂಸಿ ಪಿಂಟೋ ಬರ್ತೀರಿ, ಲುಕಾ ಪಿಂಟೋ. ಹಾಯ್ ಲುಕಾ ಪಿಂಟೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲಿ ಇದ್ದೀರಿ ನೀವು? ಯಾವ ಊರಿನವರು ಅಂತ ಹೇಳಿ. ತುಳು ಕನ್ನಡ ಯಾವುದು ಬರ್ತದೆ ಅಂತ ಹೇಳಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದನು ಅನುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ಇನ್ನಲೊಮ್ಮೆ ನೋಟದ ಹೊನ್ನ ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಹಾಯ್ ಮುದುಶ್ರೀ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಂಚ ಉಳ್ಳಾರ ನಾ ಬ್ರೇಕ್ ಒಂದು ತಿಂಡಿ ಬ್ರಾಂಡೆ ಚಾ ಪರಿಯಾರ, ಕಾಫಿ ಪರಿಯಾರ, ಬೊಕ್ಕ ಬಿಗ್ ಬಾಸ್ ತೋಂದುಲ್ಲಾರ. ಸೋನಿ ಸನಿ ನಮಸ್ತೆ ಬಣ್ಣದಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎನ್ನ ಒಂದು ಕನಪೇನು ತಟ್ಟೆ. ಮುದುಶ್ರೀ ಅಯ್ಯ ಇರ್ನ ಸಾಂಗ್ ಕೇಂದ್ರ ಲೈಕ್ ಕೊರ್ರೆ ಮರತ್ತಂಡ ಅನ್ನ ಅವನಲ್ಲಿ. ಓ ಅಂದೆ, ಓಕೆ ಓಕೆ ಕೊರ್ಲೆ ಕೊರ್ಲೆ ಮಲ್ಲಜ್ಜಿ ಲೈಕ್ ಕೊರಂದಾಗ ಲೈಕ್ ಕೊರ್ಲೆ ಅನೈಕೆ ಫನೊಂದೆಪ್ಪ ಲೈಕ್ ಕೊರ್ಲೆ ಲೈಕ್ ಕೊರ್ಲೆ ಲೈಕ್ ಕೊರ್ಲೆ ಲೈಕ್ ಕೊರ್ಲೆ ಅಂತ ಬಂಡ ಇಜ್ಜಿನ ಬಕ್ಕ ಮರಪ್ಪು ಇರತ್ತೆ ಲೈಕ್ ಬಿಡೋದ್ರ ಬೊಕ್ಕ ದಾದೆ ವಿಶೇಷ ಮುದ್ದುಶ್ರೀ ಅವರೇ. ಸನಿ ಲಕ್ಕಗ ದಾದ ಸ್ಪೆಷಲ್ ಇನ್ನಿ ಸಂಡೇ ಲೈವ್ ಮಲ್ತಿಜ್ಜರ ಇನ್ನೀರಿ ಅಂಚೂರು ಪಿದೇ ಪೋದಿತ್ತೆ ಅಂಚ ತೂತುಜಿ ಏನಲ್ಲ ಲೈವ್ ಪುರ ಜಸ್ಟ್ ಬತ್ತದ ಒಂಜಿ ಅಡೇನೆ ಕಜಿಪ್ ಅಂತೀನಿ ಬೊಕ್ಕ ಸೀದ ಲೈವ್ ಕುಲಿನಿ. ವಿಶೇಷ ದಾಲಜ್ಜಿ ಅನ್ನ. ಓ ಅಂದೆ, ಓಕೆ ಓಕೆ ಓಕೆ. ಮಾತೆಲ್ಲ ಬಿಗ್ ಬಾಸ್ ದ ವಿನ್ನರ್ ಅನ್ನು ಕಾತೊಂದುಲ್ಲ ಇರುತ್ತೆ. ಏರಾಪೇರು ಇಜ್ಜಿ ಲೈವ್ ಮಂದಿಜಾರ. ಓಕೆ 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 ಓಕೆ. ಎಗ್ ಸಾರು ಅಂದೆ, ಎಗ್ ಸಾರಾ? ಓಕೆ ಓಕೆ ಓಕೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮೂರ ಮಂದಾರ ಹೂವು ಏನು ಕೇಳಿದ್ದೀರಾ ತೇನು ಪನ್ಕಾತೆ ಜನ ಬತ್ತಿನಟ್ಟ ಪದ್ಯ ಇರೇಗದಾದೆ ಸ್ಪೆಷಲ್ ಎಂಕ್ ಒಂದು ನಮ್ಮ ಬೀನ್ಸ್ನ ಸುಕ್ಕಮಂತೆ ಅಡೇನೆ ಪೊಡಿ ಪಾಡ್ದಿಯಾನು. ನಮ್ಮೂರ ಮಂದಾರ ಹೂವೇ 101 ನೆನಪಾವ. ಆ ಕರ್ಣನಂತೆ. ಓಕೆ ಒಂಜಿಂಜ ಲೈನ್ ಪಣಂದು ಪೋಯ್. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ
ಹಾಡಾಗಿ ಬಂತು ಆನಂದದಿಂದ, ಒಳವೆಂಬಲತೆಯೂ ತಂದಂತ ಹೂವು, ಮುಡಿಯೇರೆ ನಲಿವು ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನಿಂದೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನಮ್ಮೂರ ಮಂದಾರ ಹೂವೇ, ನನ್ನೊಳುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು, ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು, ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ, ನಮ್ಮೂರ ಮಂದಾರ ಹೂವೇ, ನಮ್ಮೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನಮ್ಮ ಬರಿದಾದ ಮನದಲ್ಲಿ ಮಿನುಗು. ವೆರಿ ನೈಸ್ ಸಿಂಗಿಂಗ್, ಥ್ಯಾಂಕ್ ಯು. ನಮಸ್ತೆ ಪ್ರಿಯಾಂಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟೆ ಅಂತಿದ್ದಾರೆ, ಧನ್ಯವಾದಗಳು. ಊಟ ಆಯ್ತಾ ನಿಮ್ದು? ನಾಷ್ಟ ಚಾ ಆಯ್ತಾ? ಕಾಫಿ ಆಯ್ತಾ? ಆ ಕರ್ಣನಂತೆ ನೀಧಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಲಲಿ ಕಣ್ಣೀರು ತಂದರು, ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು, ಆ ಕರ್ಣನಂತೆ ನೀಧಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ, ತನ್ನಾಸೆಯಂತೆಯೀ ಆಡೋದು ದೇವರು, ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ, ಏನಾದರೇನೀಗ ನಿನ್ನನ್ನು ಮರೆಯರು, ಆ ಕರ್ಣನಂತೆ. ಥ್ಯಾಂಕ್ ಯು. ಆಕಾಶದೀಪ ಗೊತ್ತುಜ್ಜಿ ಎಂಕ್ ಅವು ಇರುಮರನ್ನು ಬಂದಿತ್ತಾರ ದೇವರ ನೀ ಮೀಟಿದ ನಲ್ಲಿವ ಗುಲಾಬಿ ಅವು ಪ್ರಭನೊಳ್ಳಿ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಇಂದೇತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ, ಈ ಬಂಧನ ಬಹುಜನ್ಮದ ಕತೆ ಎಂದು ಮನ ಹೇಳಿದೆ. ಸಾರಿ ನಮ್ಮ ಸಂಪದನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ. ಥ್ಯಾಂಕ್ ಯು ಸೋ ಮಚ್. ಯಾನು ಲಕ್ಕದ ಉಂತ್ಯತೆ ಬೊಕ್ಕ ನೆನ್ಪಿ ಅಜ್ಜಿ ಪದ್ಯದ ಒಂದು ಉಂಡತ್ತೆ ಲೈಕ್ ಈ ಬಂಧನ
ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ದರೆಗಿಂದು ಬಂದಂತ ಸೌಂದರ್ಯ ಸುರಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ. ಸುರಲೋಕದ ಸುಖ ನಮದಾಗಿದೆ. ತನು ಕೂಗಿದೆ ಮನ ಹಾಡಿದೆ. ಎದೆ ಕೋಗಿಲೆ ಇದು ಹಾಡಿದೆ. ಮನಸ್ಸು ಮನಸ್ಸು ಬೆರೆಯೇ ಬಾಳ ಸೊಗಸು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಅವು ಗೊತ್ತಿಜ್ಜಿ ಸ್ವಾತಿ ಮುತ್ತಿನ ಮಲೆಹಣಿ. ಅವು ಕೆಲವು ಪದ್ಯ ಹೆಂಗೆ ಗೊತ್ತುಜ್ಜಿ. ಅಪುರ ಏನು ಎಲ್ಲಿಯಪ್ಪನ ಹೇಳಿದ್ ಮಲ್ಲ ಆಯ್ಬಕ್ಕ ಬತ್ತಿನ ಅಂದ. ಯಾನು ಎಲ್ಲಿಯಪ್ಪನಾಗ ಅವು ರಿಲೀಸ್ ಆಯ್ತು, ನಾವು ಮಾತ್ರ ಹೆಂಗೆ ಗೊತ್ತಪ್ಪನು. ಸ್ವಾತಿ ಮುತ್ತಿನ ಮಲೆಹಣಿಯೇ ಮೆಲ್ಲ ಮೆಲ್ಲನೆ ದರೆಗಿಳಿಯೇ. ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನೆ. ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ. ಹಾ ಸೇವಂತಿಯೇ 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 ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿದ ಹಾಡಿದು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು. ಸೇವಂತಿಯೇ ಸೇವಂತಿಯೇ ನನ್ನಾಸೆ ಹಲೆಯಲ್ಲಿ ಗಮ್ಮಂತಿಯೇ. ಆ ಅವಾರ್ಡ್ ಇರ್ನ ನೆಟ್ ಕಮ್ಮಿ ಪುನಗಣಿ ಇರಲ್ಲ ಲೈವ್ ಆಗಿ ಏನಂದ್ರೆ ನೆಟ್ ಪಾಡ್ಲೆ 14 ರೂಪಾಯಿ ಪಾಡ್ಲೆ ದಾಲಾಪುಜಿ. ಚೆಲುವೆ ನಿನ್ನ ನೋಡಲು ಅವಳ ಗೊತ್ತುಜ್ಜಿ. ಚೆಲುವೆ ಒಂದು ಕೇಳ್ತೀನಿ ಅವು ಗೊತ್ತುಂಡು. ಅತನ ಯಾರೇ ನೀನು ಸುಂದರ ಚೆಲುವೆ ಅವು ಗೊತ್ತುಂಡು. ಜೂಲಿಯೋ ಕಾಸ್ಕರ್ ಪೋಲಿ ಕಾರ್ ಪೋ ಬತ್ತಿರು. ಹಾಯ್ ಜೂಲಿಯೋ ಕಾಸ್ಕರ್ ಕಾರ್ ಪೋಲಿಯಸ್ ಕಾರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಯಾವ ಊರು ನಿಮ್ಮದು? ವೇರ್ ಆರ್ ಯು ಫ್ರಮ್ ಬ್ರೋ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಧನ್ಯವಾದಗಳು. ಸ್ಕಿಪ್ಪು ಮಾರ್ರೆ ದಾದಿ ಸ್ಕಿಪ್ಪು. ಸ್ವಾತಿ ಅಕ್ಕ ಪೊಸತ್ತೆ ಅತ್ತತ್ತೆ ಸ್ವಾತಿ ಅಕ್ಕ ಪೊಸತತ್ತು. ಅವು ನಮ್ಮ ಬರ್ಪಿನಾರೆ ಅಂಡಲ್ಲ ಈ ನಿಕ್ಕುಳೆ ನಾಡು ಬತ್ತೋಡವು ಏರಂದು ಯಾನ್ ಪನ್ಪುಜಿ. ಅವು ಸ್ವಾಂಗ ಪಲ್ನೆ ಸ್ವಾತಿ ಮುತ್ತಿನ ಮಲವನಿ ಮಲ್ಲ ಮಲ್ಲೆ ಎಂದು ಹೊರಗಿಲು ಪಂಡತೆ ಆಡತೆ. ಸ್ವಾತಿ ಮುತ್ತಿನ ಮಲೆ ಹನಿಯೇ ಮೆಲ್ಲ ಮೆಲ್ಲನೆ ದರೆಗಿಳಿ ನನ್ನ ಅವು ಪಂಡೆನ ಅಂದು ಬಾರೋ ಸರಸರಣಿ ವಾಣಾಡು ಆತೆ ಗೊತ್ತು ಪುನಃ ಎರಡು ಜಾಸ್ತಿ ಗೊತ್ತುಚ್ಚಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವುದು ಸ್ಕಿಪ್ ಆಗಲಿಲ್ಲ ಸಂದೀಪನ್ನ ಸಂಪತ್ತನ್ನ ಎಲ್ಲ ಓದಿಯಾನು. ಚಾ ಪರಿಯನ ಚಾ ಬರ್ತೆ, ಕಾಫಿ ಬರಿಯನ್ ಬ್ಲ್ಯಾಕ್ ಕಾಫಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ನಿಮ್ಮ ಹೆಸರು ಬರೆಯೋದು ಹಾಕಿರಿ, ಯಾರ್ಯಾರು ಇದ್ದೀರಾ ಅಂತ ಗೊತ್ತಾಗ್ತದೆ ನಮಗೆ. ಆಗ ಲೈಕ್ ಕೊಡಲಿಲ್ಲ ಯಾರು ಬಂದು ಮಾರೆ, ಲೈಕ್ ಕೊಡ್ರಿ. ಯಾರೆಲ್ಲ ಲೈಕ್ ಕೊಡಲಿಕ್ಕೆ ಮರೆತಿದ್ದೀರಾ ದಯಮಾಡಿ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ.
ಓಹೋ ಲ 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 ಲ. ಯಾನು ಕೊಡ್ತೇವಳಿಲ್ಲ ಇರು ಕೊಡ್ತಾರೆ ಪಕ್ಕಡೆ ಪನ್ಪಿನಿ ಕೊರಂದಕ್ಲಿಗೆ ನೆನಪು ಪೂಜೆ ಕೆಲವೇ ಯಾಕಡೆ ಮುದ್ದು ಶ್ರೀ ಬರ್ತಾರೆ ಆರು ಲಂಚ್ ಹೆಂಗೆ ನೆನಪೇಜ್ ಬಂದಿರು ಬೊಕ್ಕ ಬನ್ ಜನ ಉಳ್ಳೇರಾಗ ಏನು ಜನ ಒರಿಯರಿ ಬರ್ಪೇರು ಪೋಪೇರು ಈರು ಸೌದು ಪೋಪಿನ ಮಂಡ್ಯದ ಅದಕ್ಕೆ ಸತ್ಯನಾ ಅತ್ತು ಪಕ್ಕಡೆ ಅನ್ನ ತಿರ್ಗೇರ ಹೋಪಿನ ಅತ್ತು ಬೇಲೆದ ನಿಮಿತ್ತ ಪೋಪಿನ ಅತ್ತು ಸೌದಿಲಿ ಜಾಬ್ ಮನ್ಪೋರ ಮೂಜಿ ಆಪ್ಷನ್ ಉಂಡಿರ ಕ್ಲಿಕ್ ಮಾಡ್ಬಿಡಿ ತಿರುಗಲಿಕ್ಕೆ ಹೋಗುವುದು ಕೆಲಸದ ನಿಮಿತ್ತ ಹೋಗುವುದು ಸ್ಟ್ಯಾಂಡ್ ವರ್ಕ್ಗಾ ಓಕೆ ವೆರಿ ಗುಡ್ ಈಗ ಗೆಡ್ಡದೆ ಸೌದಿರ ವ್ಲಾಗ್ ಮಂತ್ ಪಾಡ್ಲಿ ಆಯ್ತು ಹುಷಾರ ಹಾಯ್ ಪಣ್ಣದಿಲ್ಲ ಸಂಪತ್ತು ನಿಂದು ಸಂಪತ್ತನೆ ಗಡಿ ಪುದರ್ ದಯ ಚೇಂಜ್ ಮನ್ಪುಣಿ ವರ ಸಂಪೊಂದು ಬತ್ತನು ವರ ಸಂಪತ್ತು ಗಾಟ ಜಾ ಎಂಜಿನವು ಗಾ ಏಡ್ ಜಾ ಯಾಕಡೆ ಸಂಪೊಂದು ಬತ್ತನು ಕೋಡೆ ಮುರಣಿ ವೈ ಯು ಆರ್ ಚೇಂಜಿಂಗ್ ನೇಮ್ ಲಾಗ್ ಮನ್ಪೆರೆ ಆಪುಜಿ ಪರ್ಮಿಷನ್ ಇಜ್ಜ ಅಂದೆ ಓಕೆ ಸಂಪತ್ತನೆ ಯಾನ್ ಅಂಚೆನೆ ಒಣದಿಲ್ಲ ಅಂದ ಆಯ್ಕಂದ ಅವಡೆ ಗಡಿ ಚೇಂಜ್ ಮಾಡ್ಬಿಡಿ ಐನು ತಿಂಗಳ ಅವಲೆ ಒಂಜಿ ತಿಂಗಳ ಅವಲೆನಾ ಓಕೆ ಒಂಜಿ ತಿಂಗಳ ಅವಲ ಓಕೆ ಹಾಯ್ ಸಂಪತ್ ಸರ್ ಪಣದಿಲ್ಲ ತುಷಾಂತ್ ಬ್ರೋ ಏಪ ಪೋಯರೇ ಇರು ಗಾಡಿட்டு போயிருந்தா அத்து வந்துட்டா ஃப்ளைட்டுடா ತುರು 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 ಇನಿ ಬೈಯಾಗ 2 ಗಂಟೆಗ ರಾತ್ರಿನಾ ಓ ಅಂದ ಫ್ಲೈಟಾ ಗಾಡಿட்டு போப்பினா ಓ ಫುಲ್ ಜಾಲಿಯೇ ಪಂಡ 2 ಗಂಟೆ ಲೈವ್ ಬೋಲೆ ಎಡ್ಡೆ ಫುಲ್ಲು ಡಾಟಾ ಬಾರ್ದು ಬೋಲೆ ಲೈವ್ ಬಲೆ ಕೆಲ ಅಮೇರಿಕಾದ ಪುರ ತೂಪೇರು ಇನ್ನ ಲೈವ್ ರಾತ್ರಿ ಅಡಿ ಡ್ರೈವ್ ಮನ್ಪುನ ದುಬೈ ಟು ಸೌದಿ ಇಂದ ಬೋರ್ಡ್ ಪಾಡ್ಲೆ ಚೆಕ್ಕಿಂಗ್ ಫುಲ್ ಉಂಡಿಗೆ ಅಂದ ಚೆಕ್ಕಿಂಗ್ ಉಪ್ಪುನ ಅಂತ ಅವು ಬೋರ್ಡ್ ಆಡ್ ಮಾತ್ರ ಬೊಕ್ಕ ಅಂಚ ಚೆಕ್ಕಿಂಗ್ ದಲ್ಲ ಪ್ರಾಬ್ಲಮ್ ಅಂಚ ಅಲ್ತ ವಿಷಯ ಗೊತ್ತು ಜಂಕ್ಲದ ಪೊಕ್ಕಡೆ ಗೊತ್ತು ಜನ ಪಂಡ್ರೆ ಇಲ್ಲದೆ ದುಬೈ ಬೋರ್ಡರ್ ಮುತ್ತಿನಟ್ಟ ಮನ್ಪುಳೆ ಬೊಕ್ಕ ಕೇಳನೆ ಅಲ್ಪ ಎಂಕ್ಲು ಇಂಚ ಗಾಡಿ ಲೈವ್ ಮನ್ಪೊಳಿ ಅದಲ್ಲ ಪ್ರಾಬ್ಲಮ್ ಉಂಡ ಪೋಡಿಗೆ ಉರುವಾಪಿನೇಕ್ ಅಬುದಾಬಿ ಕಡತ್ತದ ಬೊಕ್ಕ ಎಂಕ್ಲು ಪೋತೆ ಒಂಜಿ ಅರ್ಧ ಬೋರ್ಡರ್ ಹಿಡ್ದು ಚೂರಿ ಕರ ಮುಟ್ಟ ಪೋತೆ ಎಂಕ್ಲೋರ ಏತಿ ಜನ ಪೂರ ಪೋಪೆರ ಯಾನೇ ಡ್ರೈವ್ ಮನ್ಪುಜಿ ಫೈನ್ ಬೂರ್ನ ಬಂಗ ಅಂದಂದ ಡ್ರೈವರ್ಗ ಅಕ್ಲಿಗೆ ಫೈನ್ ಬೂರು ಯಾರು ಅರ್ನಾತಿಗೆ ಡ್ರೈವ್ ಮಂತೊಂದು ಉಪ್ಪೇರದ ಹಿಡ್ದಾದ ಎರಡು ಈರು ಪಿರವ್ರದ್ದು ಕುಲ್ಲೋರ್ದು ಲೈವ್ ಮನ್ಪುಣತ ಏತಿ ಜನ ಪೋಯಾರೆ 17 ಜನ ಓ ಅಂದ ಮಲ್ಲ ಬೇಲೆ ಪಂಡತೆ 7 ಆ ಕೋಸ್ಟರ್ ಪೋಪಿನ ಭಾರಿ ಮಲ್ಲ ಸ್ಟ್ಯಾಂಡಾ ಓ ಓಕೆ ಅಕ್ಕಲ ಮಲ್ಲ ಬಿಲ್ಡಿಂಗ್ ಆವೊಂದುಂಡತೆ ಅವಳು ವರ್ಲ್ಡ್ ಮಲ್ಲ ಟವರ್ ಆಪುನಂಜಿ 1 ಟವರ್ ಅದನ್ನು ಆಪುಂಡತೆ ಅಡೇನು ಅಲ್ತನ ಇಲ್ಲ ಅಲ್ತವಲ್ಲ ಒಂದು ಅಂದತೆ ಪ್ರಮೋಷನ ಅತ್ತ ಇಂದು ಆರ್ಮಿ ದಕ್ಕಲನಾ ಓಕೆ
ಓಕೆ, 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 ವೆರಿ ಗುಡ್. ಸೊ ಪಗೇಲ್ ರಜೆ ಇತ್ತಾನೆ ಈಗ ಅಂಚ ಲಾಗ್ ಮನ್ಪುಚ್ಚಿ ಪಂಡಿನಿ ಮಂಪುಜಿ ಪಂಡಿನಾ ಲಾಗ್ ಮನ್ಪುಜಿಂದ. ಓಕೆ 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 ಇಜ್ಜೆ ವರ್ಕ್ ಮಲ್ತೊಂದುಲ್ಲ. ಓ ಅಂದ ಕಡೆ ಉಳ್ಳರ ಸಂಪದನ್ನೇ ಹಾಯ್ ಪಣ್ಣದಲ್ಲಿ ಬಲೆ 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 ಬನ್ನಿ ಬನ್ನಿ ಜನರೇ ಬನ್ನಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಗಿನ ಸಬ್ಸ್ಕ್ರೈಬ್ ಮಾಡುತ್ತಾ ವಿಡಿಯೋ ನೋಡ್ತಾ ಇರಿ. ಹೇಗಿದ್ದೀರಾ ಎಲ್ಲರೂ? ಊಟ ಆಯ್ತಾ? ತುಶಾಂತ್ ಬಿಗ್ ಬಾಸ್ ಮಿಸ್ ಆಂಡೆ ಮಾಡೋದಿಲ್ಲ. ಬಿಗ್ ಬಾಸ್ ಆಡತ್ತೆ ಇನಿ ಬಿಗ್ ಬಾಸ್ ಲಾಸ್ಟ್ ಫೈನಲ್ ಅತ್ತೆ ಪೂರಾ ಕುಲ್ಲ ಬಿಸಿ ಉಳ್ಳಿರ ಅಂದೆ ಯಾನ್ ಎಂಚಿನ ಗೆರೆತೀನಿ ಗೊತ್ತುಂಡೆ. ಬೊಕ್ಕ ಬಿಗ್ ಬಾಸ್ ಸ್ಟಾರ್ಟ್ ಆಪುಂಡು 8 ಗಂಟೆಗೆ ಅಂಚ ಬೇಗ ಮನ್ಪುಗ ಅಂದು ಬೇಗ ಬರ್ತೀನಿ. ಇಜಿನ ಸೇಮ್ ಟೈಮ್ ಬರ್ಪಿನಟ್ಟಿತ್ತೆ ಬೊಕ್ಕ ಹೆಂಗೆ ಕಾಣಿ ಇನಿ ಫೈನಲ್ ಅತ್ತ ಬೊಕ್ಕ ಏರ್ಲ ಬರ ಏರ್ ಪಂಡದು ಬರ್ತೀನಿ ಮಲ್ಲಜ್ಜಿ ಬರ್ಪಿನಕ್ಲು ಬರ್ಪೇರು ಬೊಕ್ಕ ಅಂತ ಬರ್ತಾ ಬಂದನು ಬೊಕ್ಕ ಏನು ಚೂರು ಕೂಡ ಪಿದೆ ಪೊತ್ತು ತಿರ್ಗೋದು ಬರ್ಪಿದ ಅದು ಕತ್ತಲೆ ಮೂಡ್ಬಿದ್ರಡುಲ್ಲೆ. ಓ ಅಂದೆ ಓಕೆ 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 ಹೊಸ ಜನಕ್ಕಳು ಎಲ್ಲ ಬರ್ಪೇರ ತೂಪಿನಿ ಸಬ್ಸ್ಕ್ರೈಬರ್ ತಿಕ್ಕೋದ ಹೊಸ ಜನಕ್ಕಳು ಬತ್ತಿಂಡ ಪರತಕ್ಕಳು ಬರಡು ಬತ್ತಡೆ ಬರ್ಪೇರು ಜಿನದ ಹೌದಾ ಅಲ್ಲವೇ? ಯಾನ್ ಪೊಸತತ್ತೆ ಈರ್ ಪೊಸ ತಂದಿ ಈರ್ ಪೊಸ ತಂದು ಪೊಸತ್ ದಾಯ ಬೋರ್ಡ್ ಬಂಡ ಒಂಜಿ ಪೊಸತ್ ಸಬ್ಸ್ಕ್ರೈಬರ್ ಆಪರ ತೈಕಿ ನಿಕುಲ್ ಪೂರ ನಮ್ಮ ಸಪೋರ್ಟರ್ ನಕುಲು ಪೊಸತ್ ಬತ್ತಂಡ ಅಕ್ಲು ಒಂಜಿ ಸಬ್ಸ್ಕ್ರೈಬ್ ಮಾಡ್ಬಿಡ ನಂಗೆ ಕೊಂಚ ಜನ ಜಾಸ್ತಿ ಆಪು ನಂಚ ಮಾಲ ಮಸ್ತ್ ಉಂಡಾಗ ಏನಂದೇರು ಒಂಜಿ ಫುಲ್ಲು ಬೆಚ್ಚವಂತ ದೀತೆ ಕೊದಿಪಾದ ಅವೇನೇ ಪರಂದು ಪೋಪಿನಿ. ಒಂಜಿ ರಮದಾನ್ ಮಾರ್ಕೆಟ್ ಓಪನ್ ಆತನ ಪಣ ಅಂತೇರು ಮುರಣಿ ಮುಲ್ಪ ಕಾಯ್ತಲ್ಲ ಎಂಚ ಪೋಡೊಂದುಂಡು ತೂ ಹೊಡಿತೆ ಗೊತ್ತು ಕತ್ತಲೆಗೆ ಚಳಿಯಾಂಡ ಬೊಡ್ಚಿಂದ ಆಪನವರ ಒಂಜಿದೆಲ್ಲ ಎಲ್ಲಿಯ ವ್ಲಾಗ್ ಮಿನಿ ವ್ಲಾಗ್ ಮಂತ್ ಪಾಡೋಲಿ ಅತ್ತಾನು ಪಾಡ್ಲೆ ಅಂದ್ ಎನ್ನ ಲೈವ್ ರಡ್ಡು ಜನ ಎಂಡ್ ಮಲ್ತೆ ಏಪ ಕಡೆ ಬೈದಾರ ಅಂಚ ದಾಲಾಪುಜಿ ರಡ್ಡು ಜನ ಎಲ್ಲ ಪತ್ತೊಂದು ಕುಲ್ಲೋಡು ಅಂತ ಪೊರ್ತು ಬರ್ಪೇರು ಅವು ಪಂಡ ಇರಾಗ ಎಂಜಿನ ಗೊತ್ತುಂಡೆ ದಿನವಲ್ಲ ಬತ್ತಿನ ಅಕ್ಕಳೆ ಅಕ್ಕಳು ಪುರ್ಸತಿಜಿನ ಬರ್ಪುಜಿ ರಂಡ ಏರಂಡಲ್ಲ ಒಂಜಿ ತೂದು ಬೊಕ್ಕ ಪಸದ್ದು ಅಕ್ಕಳು ಬರ್ಪೇರು ಅಂಚ ಒರಿ ಬತ್ತೊಂದು ಇತ್ತೆರ ನಂಗೆ ಜಾಸ್ತಿ ಆಪುಂಜಿ ಜನ ಬೊಕ್ಕ ವರಾನಿತ್ತೆ ಈರಿ ಏರಿಯಾಗೆ ಸಪೋರ್ಟ್ ಮಾಡ್ಪಾರು ಅಕ್ಕೂಲೆ ಬರ್ಪೋರು ಒಂದು ಕಾಪೊಚ್ಚಿ ದಂಡ ಅಕ್ಕಳು ಬಿಸಿ ಇತ್ತಾರೆ ಅಕ್ಕಳು ಎಂಚ ಬರ್ಪಿನಿ ಇತ್ತೆ ಈರು ಏನನ್ನೇ ನೆನಪು ಈರು ಹೆಂಗೆ ಸಪೋರ್ಟ್ ಮಾಡ್ಪಾರು ಎಂಕ್ ಯಾನ್ ಫ್ರೀ ಪುನಗ ಬತ್ತಡ ಯಾನ್ ತೂಪೆ ಇರಗ ಸಪೋರ್ಟ್ ಮಾಡ್ಪೊಲಿ ಅವು ಯಾನ್ ಬೇಲೆ ಪುನಗ ಬೇತ ಟೈಮ್ ಇಜ್ಜನ್ನಪ್ಪ ಇರು ಬತ್ತಡ ದಾದ ಅನ್ಪೇರ ಅಪ್ಪು ಅಂಚ ಸೊ ಏರಂಡೆಲ್ಲ ಹೊಸದಕ್ಕಳು ಬರ್ಪೇರು ನಮ್ಮ ಬದ್ಲಿಗೆ ಅಂಚ ಅಪ್ಪ ನಮ್ಮ ಕಾಪಾಡೋರು ಏನೇನು ಎನ್ನಲ್ಲ ಅವು ಪಬ್ಲಿಕ್ ದೀಪುನಿ ಎಂಕ್ ಗೊತ್ತಾಯ್ಜಿ ಪಬ್ಲಿಕ್ ದೀಪಿನ ಗೊತ್ತಾಯ್ಜಾ ದಾದೇನು ಲೈವ್ನ ಪಬ್ಲಿಕ್ ದೀಪೋಡೊಂದು ಇಜ್ಜಿ ದೀಜಿಂದಂಡ ದೀವೋಡೊಂದಂಡ ಇರು ಅವಳು ಕಂಟೆಂಟ್ ತಲ್ಪ ಇರಗು ಎಡಿಟ್ ಬಟ ಒಂದು ತೊಚ್ಪೋನತ್ತು ಲೈವ್ ವಿಡಿಯೋ ಬೊಕ್ಕ ನಮ್ಮ ಶಾರ್ಟ್ಸ್ ಪುರ ಅಂದು ಸೊ ಲೈವ್ನ ಕ್ಲಿಕ್ ಮನ್ಪ್ಲೆ ಲೈವ್ನ ಕ್ಲಿಕ್ ಮಾಡ್ತದ್ದು ಲೈವ್ನ ಪಬ್ಲಿಕ್ ದೇರುಂಡು ಐತೆ ಎದುರುಡು ತೂಲೆ ಅಲ್ಪ ಅನ್ಲಿಸ್ಟೆಡ್ ಪಬ್ಲಿಕ್ ಅದನ್ನು ಒಪ್ಪುಂಡು ಅಲ್ಪ ದಿಯರ್ಡ ಅಂಡು
ಪ್ರಿಯಾಂಕನವರು ಸಂಪು ಮಾತಾಡಲ್ವ ಅಂತಿದ್ದಾರೆ. ಈರು ವಿಡಿಯೋ ಮಲ್ತು ಪಾಡುವರ ಈರು ವಿಡಿಯೋ ಮಲ್ತು ಪಾಡುವರ ಯಾನು ವಿಡಿಯೋ ಮಲ್ತು ಪಾಡುವೆ ಇನ್ನಿ ಪಾಡ್ರೆ ಒಂಜಿ ತಮ್ನೇಲಿ ಬೈಜಿ ಊರುಡ್ದು ಅಂಚಾನು ಕಾತೊಂದುಲ್ಲ ಇನಿ ಗೊಬ್ಬರ ಬೋತಿ ರಕ್ಷಾನು ಬೈದೇನೆ ಗೊತ್ತುಜಿ ಬತ್ತಿದ ಕಡಪುರ ಬಂತೆ ಬತ್ತಂಡ ಇನ್ನಿ ಪಾಡುವೆ ಜಿನೆಲ್ಲ ಪಾಡುವೆ ಎಲ್ಲಿ ಒಂಜಿ ವಿಡಿಯೋ ಉಂಡೆ ಅನ್ನ ಅವು ದಾಲ ಓಲ ಪೋತುಜಿ ಅನ್ನ ಅಂಚಾದ ಮುರಣಿ ಒಂಜಿ ಊರುಡ್ದು ಒಂಜಿ ವರ್ಷ ಬತ್ತಿತ್ತು ಐತು ಒಂಜಿ ವಿಡಿಯೋ ಉಂಡು ಅವೇನು ಪಾಡುವೆ ಅಲ್ಲೇ ಜಾಸ್ತಿ ಮಲ್ಲಜಿ ಎಲ್ಲಿ 2-3-4 ನಿಮಿಷದ ಆತೆ ಬೊಕ್ಕ ನನ್ನ ಪಾಡ್ರೆ ಇಂಕ್ ತೂವೋಡಿತ್ತೆ ಬಯ್ಯಾಡ ಓಡೆಲ್ಲ ಪೋಂಡ ಒಂಚೂರು ಮನ್ಪೊಡಿ ಜಿನಂದು ಇಂದು ಕಂಟೆಂಟ್ ಇಜ್ಜಿ ಬಾರಿ ಬಂಗ ಒಂದುಂಡು. ಮತ್ತೆ ಊಟ ಆಯ್ತಾ ಪಬ್ಲಿಕ್ ದೀಪುನ ಅವು ಇರ್ನ ಇಷ್ಟ ಲೈವ್ ಮಲ್ತದ ಪಬ್ಲಿಕ್ ದೀವೋಡೊಂದು ಇಜ್ಜಿದೆ ಪಂಡ ಏರ್ಲ ತೂಪುಜಿ ಇರ್ಬೇಕು ಅಂಚಿನ ಒಂಜಿ ಏರಂದ್ರೆ 1 ನಿಮಿಷ ತೂವು ಇರ್ಬೇಕ ಪೋವೇರು ಏರು 1 ಗಂಟೆ 2 ಗಂಟೆ ನಮ್ಮ ಲೈವ್ ಮಂತನ ತೂಪೇರು ಅವೇ ನೀರು ಪಂಡ ಇರೆಗ ದೀಪುಂಡ ದೀವೋಳಿ ಇರು ವಿಡಿಯೋ ಬಾಡು ಜರತೆ ಈಜಿನ ವಿಡಿಯೋ ಪೋಪುಜಿ ಬೊಕ್ಕ ವಿಡಿಯೋದ ಬದ್ಲಿಗೆ ಲೈವೇ ದಿನೋಲ ಎದುರು ಬರೋದು ಪುಣ್ಯ ಯಾನಪ್ಪ ಕಣಿತ ಲೈವ್ ಆಯ್ಲಕನೆ ಬಂದು ಬಂತೀಪಿ ಅಂಚದ ಬರ್ಪುಜಿ ನಿಕ್ಲೆ ತೂಲೆಗೆ ಬೊಕ್ಕ ತುಯರ್ ದಿಕ್ಕುಜೆನ್ನ ಲೈವ್ ಈಜಿನ ದುಂಬು ಎದುರು ಬರುಂತನತ್ತೆ ಡ್ಯಾಶ್ ಬೋರ್ಡ್ ಪೂರ ಲೈವೇ ಇತ್ತೆ ಬರ್ಪುಜಿ. ಪ್ರಿಯಾ ಅವರೇ ಯಾಕೆ ಮಾತಾಡಿಲಿ ನಿನ್ನ ಕೇಳಿ ಅಣ್ಣ ಅಂತಿದ್ದಾರೆ. ಪ್ರಿಯಾ ಅವರೇ ಸಂಪತ್ ಓ ಎಂಡೆ ಇನ್ನಿಲ್ಲ ಸೋಪುಣಿ 84 ವಿಕೆಟ್ ಕೊಂಡು ಯಾಕೆ ಸುಳ್ಳು ಮಾರೆ ನಾನು ಫಸ್ಟ್ ಮಾತಾಡಿಸಿದ್ದು ಬಟ್ ನೀವೇ ಮಾತಾಡೋದಿಲ್ಲ. ಸಂಪತ್ತನ್ನೇ ಎನ್ನ ಕನ್ನಡ ಕುಲು ಬರ್ಪುಜಿರಿ ಲೈವ್ ಹೌದಾನೆ ಅವು ಬರ್ಪೇರಿ ಒಂತೆ ದಿನ ಇರ್ ಕಾಪುಡಾಪುಂಡು ಇರ್ ದಿನೋಲ ಲೈವ್ ಮನ್ಪುಡಾಪುಂಡು ಏಪಲವರ ಮಂತಂಡ ಜನಕ್ಕಲು ಆತುಂದು ಮನ್ಪುಜಿ ದಿನೋ ಇತ್ತೆ ಎಣ್ಣೆ ಕೆತ್ತುಲು ಎಣ್ಣೆಗೆ ಜನ ಕಮ್ಮಿ ಆಯ್ತೈತೆ ಯಾನು ಒಂಜೊಂಜಿ ದಿನ ಬರ್ಪುಜಿ 2 ದಿನ ಬರ್ಪುಜಿ ಅಂಚ ಅವು ಜನಕ್ಕಲು ಬಕ್ಕ ಮಿಸ್ ಮನ್ಪೇರು ಬರ್ಚಿ ನನ್ನ ಬೇತೆ ಲೈವ್ ತೂಕ ನಂಚ ಏರಂಡಲ್ಲಿ ತಿಕ್ಕೊಂದು ಉಪ್ಪೇರಿ ಜನಕ್ಲಿಗೆ ನಮ್ಮ ಆತಂಡ ಬೇತೆ ಇಲ್ಲ ಊರು ಬನ್ಪೇರತ್ತೆ ಈ ಆತಂಡ ಅಂಚ ಅಕ್ಕಳಿಗೆ ಜನ ತಿಕ್ಕೊಂದು ಉಪ್ಪೇರು ಸೊ ನಮ್ಮ ಲೈವನ್ನು ಬಕ್ಕಾಗಲು ಕಡೆಗಣಿಸವೇರು ಇವರು ದಿನೋಲ ಬತ್ತನ ನಾವು ಅಭ್ಯಾಸ ಆಪಣಕ್ಲೆ ಒಂಜಿ ಬತ್ತದ ಲೈಕ್ ಕೊಡ್ದು ಪೋಪಿನ ಅಪ್ಪಗ ತುಲೆ ನಂಗೆ ಹೊರವರ ಏತು ವೀಸು 1,000 ವೀಸು ಲಾವಂತುಲು 500 ಆಜಿನೂದು ಎನ್ಮನೂದು ಅಂಚಪುರ ಇತ್ತವರ 100 ಅಂಚ ಆಪಣ ಆತಿ ಇಂಟರ್ನೆಟ್ ಮಸ್ತ್ ಪೋಪುಣತೆ ಅಂದಿ ಅವೊಂಜಿ ಮೇನ್ ಪ್ರಾಬ್ಲಮ್ ಐಕೆ ಇರು ತಿಂಗಳ್ದ 400 ರೂಪಾಯಿ 500 ರೂಪಾಯಿ ಆಪಣತೆ ಅವೇಂದೇ ತೊಲೆ ಅವು ಎಡ್ಡೆ ಇರೆಗ್ಲ ಲೈವ್ ಮನ್ ಪೋಲಿ ಇರೆಗ್ ಬೇತಕ್ಲ ಲೈವ್ಗಳ ಪೋಲಿ ಒರ ಪಾಡೇರ ಒಂಜಿ 2,000 ಖರ್ಚು ಆಪಣ ಅಂದ್ ಶುರು ಸ್ಟಾರ್ಟಿಂಗ್ ಸರಿ ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಇಷ್ಟು ಬೇಗ ಮಾರೆ ಎಂಥದ್ದು ಈಗ 6-7:30 ಗಂಟೆ ಆಗಿದ್ದು ಊರಲ್ಲಿ ಈಗಲೇ ಗುಡ್ ನೈಟಾ? ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ನಾನು ಕಾನೇನು ಪ್ರೀತಿ ಮನದಲ್ಲಿ ಅದೇನೋ ಮೂಡಿತು. ನೋಡಿ ಅವರು ಹೇಳ್ತಾ ಇದ್ದಾರೆ ಹೋಗಬೇಡಿ ಮಾರ್ರೆ ಅಂತ. ಮತ್ತ ಆಡೋಲ್ಲ ಮತ್ತೆ ಮಾತಾಡೋಲ್ಲ. ಅದಕ್ಕೆ ಅಯ್ಯೋ ನಾನು ಮಾತಾಡ್ತಿದ್ದೀನಿ ಸೋನಿಯಕ್ಕ ಇದ್ದಾರೆ. ಸೋನಿಯಕ್ಕ ಉಲ್ಲರೇ ಇರು ಯಾನೋಲ್ಲ ಇರು ಪದ್ಯಕ್ಕೆ ಎಂದು ಪೋಯ್ದಾಣ ಅಂತ. ನಿಮಗೆ ಮಾತು ಯಾಕೆ, ನಾವೊಂದು ಸಾಂಗ್ ಆಡುವ. ನಗುವ ನಯನ ಮಧುರ ಮೌನ
ಮಿಡಿವ ಹೃದಯ ಹಿರೆ ಮಾತೇಕೆ. ಹೊಸ ಭಾಷೆ ಇದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ಥ್ಯಾಂಕ್ ಯು. ಅದು ಪ್ರಿಯಾಂಕಾಗೋಸ್ಕರ ಆಡಿದ್ದು. ಸೊ ನೀವು ನಗುತ್ತಾ ಇರಿ ಆಯಿತಾ. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಹರುಷ ಉಲ್ಲಾಸದ ನನ್ನ ಬರ್ತ್ಡೇ ಯಾವಾಗ? ಇವತ್ತಾ? ಹೌದಾ? ಸತ್ಯ ನಿಮ್ದು ಬರ್ತ್ಡೇ ಇವತ್ತು? ಬಿಟ್ಟು ಹೋಗಬೇಡಿ ನನ್ನ ಪ್ರಿಯ ಅವರೇ ಅಂತಿದ್ದಾರೆ ನೋಡಿ. ಅವರು ಹೇಳ್ತಾ ಇದ್ದಾರೆ, ಓ ಪ್ರಿಯೇ ನನ್ನ ಬಿಟ್ಟು ಹೋಗಬೇಡಿ ಅಂತಿದ್ದಾರೆ. ಯಾವಾಗ ಪ್ರಿಯಾ ಅಂತಿದ್ದಾರೆ. ಹೌದು, ಇವತ್ತು ಬರ್ತ್ಡೇಯಾ? ವಿಶ್ ಮಾಡೋಣ ರೀ, ಯಾಕೆ ಸುಮ್ಮನೆ ನೀವು ಬರ್ತ್ಡೇ ಅಂತ ಹೇಳಿ ವಿಶ್ ಮಾಡೋದು ಬೇಡವಾ ನಿಮ್ಗೆ? ಇವತ್ತೇ ಆದರೆ ಹೇಳಿ ಇವತ್ತು ಅಂತ, ನಾಳೆ ಆದರೆ ನಾಳಿದ್ದು. ಇಲ್ಲ ಸುಮ್ಮನೆ ಚೀಟಿಂಗ್. ಹೌದಾ? ಓಕೆ ಹಾಂ, ಅಲ್ಲಲ್ಲ ಗೊತ್ತಿಲ್ಲ, ಅವರು ಸತ್ಯ ಹೇಳಿರಬೇಕು, ಸುಳ್ಳು ಹೇಳಿರಕ್ಕಿಲ್ಲ. ಮತ್ತೆ ಬೇಡ ಅಂತ ಡಿಲೀಟ್ ಮಾಡಿದ್ರಾ ಅಂತ ಕಾಣ್ತದೆ ನನಗೆ. ಹೌದಲ್ವಾ? ಹಾಗೆ ಮಾಡಿದ್ರಾ? ವೆರಿ ಸೂನಾ? ಓಕೆ, ಅದು ಹೇಳಿ, ಡೇಟ್ ಹೇಳಿ ನಮಗೆ, ಯಾಕೆಂದರೆ ನಾವು ಅದೇ ದಿವಸ ಲೈವ್ ಬರ್ತೇವೆ. ನಿಮಗೆ ಒಂದು ವಿಶ್ ಮಾಡದಿದ್ದರೆ ಮತ್ತೆ ಎಂಥದ್ದು ನಾವು ಲೈವ್ ಮಾಡಿ ಪ್ರಯೋಜನ ಎಂಥದ್ದು? ನಾನು ಫ್ರೆಂಡ್ಸ್ ಅಲ್ವಾ, ನಿಮ್ಮದು ಬಿಟ್ಟು ಹೋಗಬೇಡಿ ಅಂತಿದ್ದಾರೆ. ವೆರಿ ಸೂನ್. ಸಂಪು ಹಾಡು ಕಳಿಸ್ತಿದ್ದಾರೆ. ಯಾವಾಗ ನಿಮ್ಮದು ಬರ್ತ್ಡೇ? ವೆರಿ ಸೂನ್ ಅಂದರೆ ಒಂದು ಅಂದಾಜು 1 ದಿವಸದಲ್ಲಿ, 2 ದಿವಸದಲ್ಲಿ, 4 ದಿವಸದಲ್ಲಿ, 6 ದಿವಸದಲ್ಲಿ? ಕಟ್ಟೆ ಮಾರಿದ ದೊಂದು ಬೆಳಕಿನ ಶ್ರೀಮಂತ ದೇವತೆ ವೈಭವದ ಕೋಲಸೋ ನೇರ ಪ್ರಸಾರ. ನಗಾಡ್ತಾ ಇದ್ದಾರೆ ಮರ. ಯಾಕೆ ರೀ ಪ್ರಿಯಾ ಅವರೇ, ಮಂಡೆಗೆ ಒಂದು ಕೊಡಬೇಕು. ಬರ್ತ್ಡೇ ಇವತ್ತು ಹೇಳ್ತೀರಾ ಅಂತ ನೀವು ಎಂತ ಹೇಳ್ತೀರಾ? ಇವತ್ತು ಬರ್ತ್ಡೇನಾ? ತೂಯ ರೈಟ್ ಬತ್ತನೇ ಇರೇಗೊಂಚಿ ಗೊತ್ತೀವು ಅಂದ ಇನಿಯಾ? January 18. ಇಲ್ಲ ಶೋರ್ ಅಲ್ಲ. ಇವತ್ತಾದರೆ ಇವತ್ತು ವಿಶ್ ಮಾಡೋಣ, ಅದಕ್ಕೋಸ್ಕರ ಹೇಳಿದ್ದು ನಾನು. ಸುಳ್ಳು? ಓಕೆ ಸುಳ್ಳು ಯಾಕೆ ನೀವು ಹೇಳುತ್ತೀರಿ ಅನ್ನ. ಬರೀ ನನ್ನ ಬರ್ತ್ಡೇ ಅಂದರೆ ಇವತ್ತಲ್ಲ. ಓಕೆ ಬರೀ ನನ್ನ ಬರ್ತ್ಡೇ ಅಂದೆ, ಇವತ್ತಲ್ಲ. ಓಕೆ ನೋ ಪ್ರಾಬ್ಲಮ್. ನಮಗೆ ಏನಿಲ್ಲ, ನೀವು ವಿಶ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ. ಮತ್ತೆಂತ ಉಂಟು? ಗಿಫ್ಟ್ ಅಂತೂ ಕೊಡ್ಲಿಕ್ಕೆ ಆಗಲ್ಲ ಮೊಬೈಲಲ್ಲಿ.
ನನಗೆ ಪಾರ್ಟಿ ಕೊಡ್ಬೇಕು ಪ್ರಿಯಾ ಅವರೇ ಅಂತಿದ್ದಾರೆ. ಪಾರ್ಟಿ ಹೌದೌದು, ಪಾರ್ಟಿ ಕೊಡ್ಬೋದು ಅವರು. ನೀವು ಹಾಸನಕ್ಕೆ ಹೋಗ್ಬೇಕು, ಅವಾಗ ಪಾರ್ಟಿ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಹೌದಾ ಅಲ್ಲ? ಸಂಪು ಓಕೆ ಅಂತಿದ್ದಾರೆ. ಏಳು ಮಂದಿ ಇದ್ದಾರೆ, ಯಾರಂತ ಗೊತ್ತಾಗೋದಿಲ್ಲ. ನಾವು ಇಬ್ಬರೇ ಮಾತಾಡ್ತಾ ಇದ್ದೇವೆ ಪಾಪ, 3 ಮಂದಿ. ಹಾಸನ ಬರ್ತೀನಿ ಅಂತಿದ್ದಾರೆ. ಲೈಕೇ ಕೊಡ್ತಿದ್ದೀರಿ ಮಾರೆ, ಎಲ್ಲ ದಾಣೆ ಬಾತದ್ದು 10 ಜನ ಲೈಕ್ ಕೊಡ್ತೀನಿ. ನಾನು ನಿಮ್ಮ ಲೈವ್ ತುಂಬ ಮಿಸ್ ಮಾಡ್ತೀನಿ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಏತ್ ಕಿಲೋಮೀಟ್ರ್ ಉಡುಪಿಡು ಹಾಸನ ಎಂಕ್ಲ ಗೊತ್ತುಜ್ಜಿ ಯಾನ ಐಟು ಪೂರ ಪಿರ ಮಸ್ತ್. ಎಂಕ ಕುಡ್ಲಾರ್ದು ಎಂಕ್ಲ ಊರಿಗೆ 8 ಕಿಲೋಮೀಟ್ರ್ ಉಂಟು ಗೊತ್ತಾ ಒಂದುಜ್ಜಿ. ನಾವು ಸಹ ಲೈವ್ ಈಗ ಕಮ್ಮಿ ಮಾಡಿದ್ದೇವಲ್ಲ, ಒಂದೊಂದು ದಿವಸ ಬರೋದಿಲ್ಲ, ಒಂದೊಂದು ದಿವಸ ಮಾತ್ರ ಮಾಡೋದು, ಒಂದು ದಿವಸ ಬಿಟ್ಟು ಒಂದು ದಿವಸ. ಯಾಕಂದರೆ ನಮಗೆ ಇನ್ನೊಂದು ಚಾನಲ್ಗೆ ವಿಡಿಯೋ ಮಾಡಲಿಕ್ಕೆ ಇರ್ತದಲ್ಲ, ಅದಕ್ಕೋಸ್ಕರ. ಈಗ ಇನ್ನೂ ರೆಡಿ ಆಗಿಲ್ಲ, ಇನ್ನೊಂದು ವಿಡಿಯೋ ಬರಲಿಕ್ಕೆ ಉಂಟು 20 ತಾರೀಕಿಗೆ, ಅದು ಆಗಲಿಲ್ಲ ಇನ್ನೂ. ಇವತ್ತು ನೋಡಬೇಕು ರಾತ್ರಿ. ಹೌದು, ಮತ್ತು ಜನ ಸಹ ಕಮ್ಮಿ ಆಗಿದ್ದಾರೆ. ಮುಂಚಿನಾಗೆ ತುಂಬ ಜನ ಬರಲ್ಲ, ಒಮ್ಮೊಮ್ಮೆ ಮತ್ತೆ ಟಯರ್ಡ್ ಆಗ್ತದೆ ಕೂತ್ಕೊಂಡು ಯಾರು ಬರಲ್ಲ. ಮುಂಚೆ ಆದರೆ ನಮಗೊಂದು ಅದು ಇದಿತ್ತು, ವಾಚ್ ಅವರ್ ಆಗಬೇಕು. ಓ ಡೆಸರ್ಟ್ ಕೋಸ್ಟಲ್ ಡೈರೀಸ್ ಬರ್ತೀರಿ, ಒಂದು ದಿವಸ ಬಿಟ್ಟು ಒಂದು ದಿವಸ ಬೇಡ, ನಮಗೆ ಡೈಲಿ ಬೇಕು ಅಂತಿದ್ದಾರೆ. ಡೈಲಿ ಬಂದರೆ ಮತ್ತೆ ಯಾರು ಬರೋದಿಲ್ಲ ಮಾರ್ರೆ, ಅದಕ್ಕೋಸ್ಕರ. ಮತ್ತು ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಂಪತ್ತನ್ನು ಇಪ್ಪುನು ಓಲು ದಾದ ಗೊತ್ತಾಪುನು ಅನ್ನೋದಲ್ಲಿರು. ಉಪ್ಪುನು ಓಲು ದಾದ ಗೊತ್ತಾಪುನು ಅನ್ನೋದಲ್ಲಿರು. ಒಂದಿಜ್ರಲ್ಲ ಯಾನೈತೆ ಊರು ಬಿಡ್ದು 8 ವರ್ಷ ಅಂಡಿ 30 ವರ್ಷ ಕರಿ ನಾನು ಅಂದಿ. ಯಾವುದು ಇತ್ತು ಅದು ಯಾವುದಿತ್ತು ನಾನು ಚೆನ್ನಾಗಿದ್ದೇನೆ ಒಣಂದಲೇರು. ಅದು ಯಾವುದಿತ್ತು ಬಂಡ ಗೊತ್ತಾಗಿಲ್ಲ. ಯಾರೆಲ್ಲ ಬಂದಿದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನಿಮ್ಮದು 50 ಸಬ್ಸ್ಕ್ರೈಬರ್ ಆದ್ರೆ ಮಾರ ನೀವು ಲೈವಿಗೆ ಬರ್ಬೋದು. ಮತ್ತೆ 50 ಸಬ್ಸ್ಕ್ರೈಬರ್ ಆದರೆ ನೋಡಿ, ನಾನೊಂದು ಪಿನ್ ಮೆಸೇಜ್ ಮಾಡಿದ್ದೇನೆ, ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮಾರೆ. ಅವರು ಮತ್ತೆ ಇದರಲ್ಲಿ ಬಂದು ಪದ್ಯ ಆಡ್ತಾರೆ, ಆಯಿತಾ? ನೋಡಿ, ಪಿನ್ ಮಾಡಿದವರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿಬಿಡಿ. ಯಾನ್ ಮಂತದತ್ತ ಮಾರ ಮಾತಾಟ ಅವು ಶುರು ತೂಕ. ಮತ್ತೆ ಅವ್ರು ಲೈವಿಗೆ ಬರ್ತಾರೆ, ಲೈವಿಗೆ ಬಂದು ನಮ್ಮೊಟ್ಟಿಗೆ ಪದ್ಯ ಆಡ್ತಾರೆ. ಗೊತ್ತಿಲ್ಲ, ಪುರ್ಸೊತ್ತು ಸಿಕ್ಕಿದ್ರೆ ಬರ್ಬೋದು ಅವರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್. ವಿಷ್ಣುವರ್ಧನ್ ಸಾಂಗ್ ಪ್ರಿಯಾ ಓ ಪ್ರಿಯಾ ಅಂದಂದಿ. ಪ್ರಿಯ ಓ ಪ್ರಿಯಾ ಅವು ಗೊತ್ತು ಜೆಂಕ್. ವಿಷ್ಣುವರ್ಧನ್ ಸಾಂಗ್ ಬ್ರಾತ್ ಗೊತ್ತು ಜೆಂಕ್. ಎಂಕ ಅವು ನಮ್ಮ ರಾಮಾಚಾರಿ ಅವು ಒಂದು ಪರತ್ಯ ಪಂಡತೆ ಎಲ್ಲಿಯಪ್ಪನಾಗದ ಸಾಂಗ್ ಮಾತ್ರ ಗೊತ್ತು ಎಂಕ್. ನವೀನ್ ಬ್ರದರ್ ಬಾಯ್, ಮತ್ತೆ ಸಿಗೋಣ. ಓಕೆ ಬಾಯ್ ಸೋನಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ, ಧನ್ಯವಾದಗಳು. ಶುಭರಾತ್ರಿ ನಿಮಗೆ. ಲಲ್ಲ ಬನ್ನಿ ಜನರೇ, ಬರ್ಜುಮಾನ್ಗೆ ಹೋಗುವ. ಬರ್ಪರೆ ದೇರಡೊಂಜಿ ಸೂಕು ಚಾಲಾತನಿಗೆ ರಮದಾನ್ ಸೂಕೊಂದು ಪೋಯ ಬಯ್ಯಾಗ ಬರ್ಪಡ್ಡೆ ಬಲೆ ಬೋಟುಡ್ ಬಲೆ ಬರ್ದು ಬೇಡ ಗಾಡಿ ಉಂಟು, ಅದು ಬೋಟುಡ್ ಬಲೆ ಇಂಚಿ ರಮದಾನ್ ಸೂಕು ಸ್ಟಾರ್ಟ್ ಆತನ ಮುಲ್ಪ. ಗೋಲ್ಡ್ ಸೂಕದಲ್ಲಿ ಹಂಚಿಡ್ದು ಚೂರು ಗೊತ್ತು ಜಿ. ನ್ಯೂಸ್ ಪೇಪರ್ ಬತ್ತಿತ್ತಂದ್ರೆ ಅಂಚೆ ಒಂಜಿ ತೂದು ಎಲ್ಲಿ ಒಂಜಿ ಬ್ಲಾಗ್ ಬಂತು ಬರ್ಕನ ಅಂತ ತೂಪಿನಿ. ಶುಭರಾತ್ರಿ. ಓಕೆ, ಮಧ್ಯಾಹ್ನದನೇ ಸೂಪು ನನಲ ಉಂಡು. ಹಾಯ್ ಬಿಗ್ ಬಾಸ್ ತೂಪರ ಇಜ್ಜಿಜ್ಜಿ ಏರ್ ವಿನ್ ಆತೀರಿ? ವಿನ್ ಆಯ್ರ ಇರಲ್ಲ ಅತ್ತೆ ನನ್ನ ಅವಡ ದಿಗಜ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚೋಲ್ಲರ ಇರ್ನ ಸಾಂಗ್ ಬ್ರೋ ಆಡ ಮುರಾಣಿ ಏಪ ರಿಲೀಸ್.
ಎಂಕ್ಲೆ ಬಿಗ್ ಬಾಸ್ ಲೈವ್ ತಿಕ್ಕುಜಿ ಮುಲ್ಪ ಎಂಕ್ಲೆ ಒಂದು ಇಜ್ಜಾತ ಚಾನೆಲ್ ಪೂರ ಇಜ್ಜಿ ಟಿವಿದ ಯೂಟ್ಯೂಬ್ ಇಡಿತ್ತನ ತೂವೋಲಿ ಯೂಟ್ಯೂಬ್ ಇಜ್ಜಾತೆ ಅಂಚಲ ವಿನ್ನಾನ ಗೊತ್ತಾಪುಂಡು ಬೊಕದಾದ ಪ್ರಯೋಜನ ಮಾತೆಲ್ಲ ಪನ್ಪೇರು ಆಲ್ ವಿನ್ನಾಯಲ್ಗೆ ಇಂಬೆ ವಿನ್ನಾಯಗೆ ಟ್ರ್ಯಾಕ್ ರೆಡಿ ಆವೊಂದುಂಡು ಅಂದೆ ಅಂಚನೆ ಇರ್ನ ಒಂಜಿ ಯೂಟ್ಯೂಬ್ ಚಾನೆಲ್ ಮಂತದ ಐಟ್ಲ ಬುಡೋಲೇತ ಬೊಕ್ಕ ಪೂರ ಪದ್ಯ ಆಯ್ ಬೊಕ್ಕ ಏರು ವಿನ್ ಆವಿರಿ ವಿನ್ ಆಯ್ರೆ ಏರಂದು ಪನೇರ ಆಪುಜಿ ಅಲ್ಪ ಒಂಜಿ ಮೂಜಿ ಕೇಸ್ ಉಂಡು ಮೂಜಿ ಕೇಸ್ಡ್ ಒಂಜಿ ಕೇಸ್ ವಿನ್ ಆಪುಂಡು ಏರಂಡಲ ಕನ್ನಡದ ಜಾಸ್ತಿ ಸಪೋರ್ಟರ್ ಗಿಲ್ಲಿದರೆಗುಂಡುಗೆ ತುಳುನಾಡದ ಪೂರ ಸಪೋರ್ಟು ಶೆಟ್ರೆಗುಂಡು ಆಂಡಲ ಕನ್ನಡೋಡು ಜಾಸ್ತಿ ಜನ ಒಳ್ಳೆ ಇರುತ್ತೆ ಅಂಚಾದು ಗೊತ್ತು ಎಂಜಿನ ಅಂದ್ರೆ ರಕ್ಷಿತಾ ಆವಡೊಂದು ನಮ್ಮ ನೆನಪು ಆಂಡಲ ಪನೇರಾಪುಚಿ ಸುನಂದ ಹೊಸಮನೆ ಬತ್ತೀರು ಹಾಯ್ ಅನ್ನ ಕನ್ನಡ ಮಾತಾಡ್ರಿ ಅಂತಿದ್ದಾರೆ. ಹಾಯ್ ಸುನಂದರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಏನು ವಿಶೇಷ, ಕಾಫಿ ಟೀ ಆಯಿತಾ? ಅಲ್ಲ ಸೀದಾ ಊಟನೇ ಆಯಿತಾ ನಿಮ್ಮದು? ತುಳುನಾಡು ರಕ್ಷಿತಾ ಅಂತಿದ್ದಾರೆ. ಹೌದೌದು, ನಮ್ಮದು ನಾವು ಹಾಗೆ ಅವರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ನೋಡೋಣ, ಯಾರು ಗೆದ್ದರೂ ಕರ್ನಾಟಕದವರೇ, ತೊಂದರೆ ಇಲ್ಲ. ಸೆಕೆಂಡ್ ಆಂಡ್ ಬರಡತೆ, ಸೆಕೆಂಡ್ ಬರ್ಪೇರು ಶೋರ್. ಚಾನ್ಸಸ್ ಉಂಡು ಬೊಕ್ಕದಾದನ, ಏನು ಇಲ್ಲ ಅನ್ನ. ಹೌದಾ, ನೀವು ಹೊಸದಾಗಿ ಬಂದಿದ್ರೆ ಇವತ್ತು? ಅಲ್ಲ ಮುಂಚೆ ಬಂದಿದ್ರೆ, ನಾನು ಓದಿದ್ದೆ ಅಂತ ನೆನಪುಂಟು ನಿಮ್ಮ ಹೆಸರು ಸುನಂದ ಹೊಸ್ಮನಿ ಅಂತ. ಸೊ ಒಂದು ವೇಳೆ ನಮ್ಮ ಚಾನಲಿಗೆ ಸಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಮತ್ತು ಏನು ಸ್ಪೆಷಲ್ ಇವತ್ತು? ಸಂಡೇ ಸ್ಪೆಷಲ್ ಎಲ್ಲ ಹೊರಗೆ ಹೋಗಲಿಲ್ವಾ? ಶರ್ಟ್ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಒಂದು ಪಿನ್ ಐಡಿಗೆ ಸಹ ಕನೆಕ್ಟ್ ಆಗಿ ಆಯಿತಾ. ಅವರು ನಮ್ಮ ಹೊಸಬ್ರು ಯೂಟ್ಯೂಬರ್, ಅವರು ಇನ್ನೂ ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ, ಪುರ್ಸೋದಿಲ್ಲ ಅವರಿಗೆ. ಆದರೆ ಭಾರಿ ದಿನದ ನಂತರ ನಮ್ಮ ಲೈವಿಗೆ ಬಂದಿದ್ದಾರೆ. ಸೊ ಅವರಿಗೊಂದು ಸಪೋರ್ಟ್ ಮಾಡಿ, ಎಲ್ಲರೂ ಪಿನ್ ಐಡಿಗೆ ಹೋಗಿ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಪ್ರಿಯಾ ಅವರು ಎಸ್ಕೇಪು, ಯಾರು ಉಪ್ಪೇರಿ ಅವರವರ ಕೂತ್ಕೊಂಡಿರ್ತಾರೆ, ಅವರು ಮತ್ತೆ ಹೋಗ್ತಾರೆ. ಯಾನು ಹೊಸ ಚಾನೆಲ್ ಓಪನ್ ಮಲ್ತೊಂದುಲ್ಲೆ ಅಂದೆ. ಓಕೆ ಎಂಗ್ಲೇ ಪಲ್ನೆ ಬೊಕ್ಕ ಏಪಲ್ ಮನ್ಪುಲಾಗವೆ. ಆರು ಬತ್ತಲು ಹಾರು, ವೆಲ್ಕಮ್ ಟು ಲೈವ್. ಆರಾಧ್ಯ, ಹವ್ ಆರ್ ಯು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಗಿವ್ ಎ ಲೈಕ್. ವಾಟ್ ಆರ್ ಯು ಡೂಯಿಂಗ್? ಡಿಡ್ ಯು ಫಿನಿಶ್ ಯುವರ್ ಟೀ, ಕಾಫಿ ಆರ್ ಡಿನ್ನರ್? If you don't mind, please subscribe pinned ID. One of my friend, he have YouTube. ಯಾನು ಹೊಸ ಚಾನೆಲ್ ಓಪನ್ ಮಲ್ತೊಂದುಲ್ಲ ಅಂದೆ. ಓಕೆ ಎಂಗ್ಲೇ ಪಲ್ಲೆ ಅವ ಎಂಚಿನ ಅಂದೆ ಪುದರ್ ಅವೇ ಅಂದಂಡ ಅವು ಎಂಜಿನ ಕಾಮೆಂಟ್ ಮಾಡಲಿ ಎಂಕಲ ಚಾನೆಲ್ ಬರ್ತದೆ ಎಂಕುಲ್ಲ ಸಬ್ ಮನ್ಪ. ಸುನಂದಕ್ಕ ಕಾಫಿ ಅಂತಿದ್ದಾರೆ. ಹೌದಾ, ಕಾಫಿ ಆಯಿತಾ? ಓಕೆ. ಈರು ಬರೆದೀಪರತೆ ಆ ಡೈರಿಡ್ ತೊಜಪಲೆಗೆ ಇದು ಅಂಗಡಿ ದತ್ತಿ ಕಂಪಿಂದ ಒಂಜಿ ಮಂತದ್ದು ಕೊರ್ಪಿ ನಿಂಚ ವರ್ಷಗೋರಂಚ ಡೈರಿ ಕೊರ್ಪಿರತ್ತೆ ಹೊಸ ವರ್ಷ ಬಣ್ಣಗ ಅಂಚ ಸೂಪರ್ ಬಣ್ಣದಲ್ಲಿರು. ಸುಜಾತ ಅಮೀನ್ ಬತ್ತೀರು. ಹಾಯ್ ಸುಜಿತ್ ಅಮೀನ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಯಾನು ಹುಷಾರುಳ್ಳೆ ಬ್ರೋ, ಈರೆಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಬೊಕ್ಕ ಕಾಫಿ ಟೀ ಪೂರ ಆಂಡೆ ಹತ್ತು ವನಸ್ಸಿಗೆ ರೆಡಿ ಆಂಡೆ.
ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಶಿಲೆಯ ವರದಂತ ಬದುಕಿಗೆ ಅದು ಬೆನ್ನ ಬುಡದು. ವಾಹ್ ಕ್ಯಾ ಬಾತ್ ಹೈ ಅಂತಿದ್ದಾರೆ. ವಾಹ್ ಕ್ಯಾ ಬಾತ್ ಹೈ ಅಂತಿದ್ದಾರೆ. ಅವು ಲವ್ ಲೆಟರ್ ಬರೆಪು ನೋಡು ಸರಿತಾ ಅಕ್ಕಗು ಇಜಿಜ್ಜಪ್ಪ ಅವತ್ತು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ. ಗೊಲ್ಲ ನೆನೆಸಿದವ ಕಲ್ಲ ನೆನೆಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾನುತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮನಿ. ತಪಸ್ಸಿಗೆ ಮೆಚ್ಚಿ ನೀಡಿದವರವನು ಕರುಣಾಮಯನೇ ದಿನಮನಿ. ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮನಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ್ಯ ಮಣಿಯನು ಕೃಷ್ಣನೇ ಕಲ್ಲ ಎನ್ನುವ ಸಲ್ಲದ ನುಡಿ ಕೇಳಿ. ಕೃಷ್ಣನು ತಾಳದೆ ಮಣಿಯನ್ನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಮಣಿಯನ್ನು ಇತ್ತು ಮಗಲನ್ನು ಇತ್ತು ತಾ ಶರಣು ಶರಣು ಎಂದ. ಶಮಂತಕ ಮಣಿಯನ್ನು ಕಂಡ ಯದುಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲಾಲ ಜಯ. ಥ್ಯಾಂಕ್ ಯು. ಅನ್ನ ರಾಗಿ ಮುದ್ದೆ ಬಣೋದಿಲ್ಲ. ಓ ಹೌದಾ, ಓಕೆ. ಶರಣು ಶರಣಯ್ಯ ಶರಣು ಬೆನಕ ಸಾಂಗ್ ಪ್ಲೀಸ್ ಬಣೋದಿಲ್ಲ. ಓಕೆ. ಹಾಯ್ ನವೀನನ್ನ ಎಂಚ ಉಳ್ಳಾರು. ಹಾಯ್ ಸುಜಾಕ್ಕ ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಮನಸಾಂಡೆ ದಾದೆ ಸ್ಪೆಷಲ್ ಅತ್ತು ನನ್ನ ಆವಡೆ ಬೇಗ ಬತ್ತಿನತ್ತೆ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ.
ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ, ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಥ್ಯಾಂಕ್ ಯು. ಎಂಕ್ಲೆಗ್ ಎವ್ರಿ ಡೇ ವೆಜ್ ಹೌದಾ? ಹಾಗೆ ದಿನೋಲ ವೆಜ್ ತಿನ್ಪುಜಿ, ನಾನ್ ವೆಜ್ ತಿನ್ಪುಜಾರ ನಿಗಳು? ಓಕೆ ಓಕೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡುತ್ತಾ ವಿಡಿಯೋ ನೋಡುತ್ತಾ ನಮಗೆಲ್ಲ ಸಪೋರ್ಟ್ ಕೊಡ್ತಾ ಇರಿ. ಧನ್ಯವಾದಗಳು ನಿಮಗೆ. ಓ ಅದ್ಭುತ ಕಂತ ಈರು ಸಂಗೀತ ಕ್ಲಾಸ್ ಜಾಯಿನ್ ಆಲೆ ಬಂದಿದ್ದೀರಿ. ಸಂಗೀತ ಕ್ಲಾಸ್ ಜಾಯಿನ್ ಆರೆ ಅಂತೆ ನನ್ನ ಬಂಗನಂದಿ ಈ ತೋರ್ತಂಡ ಆತುಂಡು ಒಂಚೂರು ಲಾಭ ಇತ್ತು. ನನ್ನ ಇಂಚೇನೆ ಲೈವ್ಡೆ ಚೂರು ಪದ್ಯ ಪಂಡೆ ಯಾವ ಅಂತ ಹೋಜನು. ಕಟ್ಟೆ ಮಾರಿದ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ, ಯಾರೆಲ್ಲ ಲೈವಲ್ಲಿ ಇದ್ದೀರಿ, ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲ ಲ ಲ ಲ ಲ ಲ ಹಾಯ್ ಪಣಂದುಲೆ ರಾಜೇಶ್ ಅನ್ನೆ. ಹಾಯ್ ರಾಜೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಇನ್ನ ಊರೋಲು ಎನ್ನ ಊರು ಪರಂಗಿಪೇಟೆ ಬ್ರೋ. ರಾಜೇಶ್ ಅನ್ನ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಏನು ಸ್ಪೆಷಲ್ ಇವತ್ತು? ಟೀ ಕಾಫಿ ಆಯಿತಾ? ಡುಮ್ ಡುಮ್ ಟುಕ್ ಡುಮ್ 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 ಟುಕ್ ಡುಮ್ 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 ಟುಕ್ ಡುಮ್ ಡುಮ್. ಏನ ಊರು ಬೋಲು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಲ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು. ಈರು ವರ್ಷಗೂ ಏತು ಸಲ ಊರಿಗೆ ಬರ್ಪಾರ ವರನೆ ವರ್ಷಗೋರ. ಲಾಸ್ಟ್ ಇಯರ್ ಅವರ 2 ಸತಿ ಬರ್ತಿತ್ತೆ. ಹೌದಾ, ಅಮ್ಮಗೊಂಚೂರು ಪ್ರಾಬ್ಲಮ್ ಇತ್ತು ನಂಚ. ಶಾರ್ಟ್ ವೆಕೇಶನ್, ಶಾರ್ಟ್ 1 ವಾರ ಗಂಚ. ಇಜಿನ ವರ್ಷಕ್ಕೆ 1 ತಿಂಗಳು ರಜೆ ಉಂಟು. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದೀಗೆ. ನಿನ್ನನ್ನು ಪಡೆದ ನಾವು ಪುನೀತ, ಬಾಳು ನಗು ನಗುತ್ತ. ಇರ್ನ ಮದುವೆ ಆತನ ಅನ್ನಂದಿ
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಹಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಎನ್ನ ಮಿಸ್ಸಸ್ನ ಪುದರ ಕೋಸ್ಟಲ್ ಸ್ಪೈಸ್ ಚಾನೆಲ್ ಬರ್ಪುಂಡತ್ತೆ ಈಗ ನೆಟ್ ಕೋಸ್ಟಲ್ ಸ್ಪೈಸ್ ವರ್ಣನೆ ಸರಿತಾ ಪಂಡದು ಸರಿತಾ ನನ 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 ಲೆಪ್ಪಡ ಇಲ್ಲಿ ಸಬ್ಸ್ಕ್ರೈಬ್ ಅಂತಿದಾರ ಅಂತ ಹೋಗಿ ನಿಂಗೆ ಲಾಸ್ಟ್ ಟೈಮ್ ಅವರ ಬಂದಿತ್ತೇನು. तेरे बिना जिंदगी में कोई शिकवा, तेरे मेरे बीच में, तेरे मेरे बीच में कैसा है बंधन अनजाना, कैसा है बंधन अनजाना. मैंने नहीं जाना तूने नहीं जाना, मैंने नहीं जाना तूने नहीं जाना. तेरे मेरे बीच में, तेरे मेरे बीच में कैसा है बंधन अनजाना. एक डोर खींचे ओ एक डोर खींचे तू दौड़ चलाए. टक 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 टक. ನೋಡಿ ಬಾರ ಮಾಯಕ ಆತಿರ್ ಪೂರ ಎಲ್ಲರೂ ಮಾಯಕ ಆದ್ರ ಮಾಯ ಕೊಡಂಜಿ ಪೊನ್ನ ಗಾಳಿ ಬೀಜುಂಡು ಕೇಳಿ ದಿರಣ 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 ಏನು ಸ್ಪೆಷಲ್ ನಿಮ್ಮದು ಊಟಕ್ಕೆ? ಇವತ್ತು ಸ್ಪೆಷಲ್ ಏನಿಲ್ಲ, ಇದು ಉಂಟು ನಮ್ಮ ಇದು ಮಾಡಿದ್ದೇನೆ, ಬೀನ್ಸ್ ಸುಕ್ಕ, ಬೀನ್ಸ್ ಪಲ್ಯ, ಡ್ರೈ ಪಲ್ಯ. ಸೊ ಬ್ರೆಡ್ ಉಂಟು, ಅದೇ ತಿನ್ನಬೇಕು ಅಷ್ಟೇ.
ಮಧ್ಯಾಹ್ನ ಚಿಕನ್ ಬಿರಿಯಾನಿ ತಿಂದಿದ್ದೇನೆ, ಅದಕ್ಕೋಸ್ಕರ ಸ್ವಲ್ಪ ಲೈಟ್ ರಾತ್ರಿ, ಬ್ರೆಡ್ ಮತ್ತು ಸ್ವಲ್ಪ ಪಲ್ಯ. ನಿಮ್ಗೇನು ಸ್ಪೆಷಲ್ ಇವತ್ತು? ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ, ನಾನೊಂದು ತೀರ. ಏತು ಜೋಕುಲು? ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ನಮಗೆ ಕಡುಬು ಆ್ಯಂಡ್ ಚಿಕನ್ ಸಾರು ಆ್ಯಂಡ್ ಕಾಯಿ ರಸ. ಕಾಯಿ ರಸ ಅಂದರೆ ಎಂಥದ್ದು ರೀ? ತೆಂಗಿನಕಾಯಿ ರಸನಾ? ಹೂವು ಚೆಳುವಾಗಿ ಅರಳಿ ದುಂಬಿಸೆಲೆಯೋದು ಸಹಜ, ಹೆಣ್ಣು ಸೊಗಸಾಗಿ ಬೆಳೆದು ಗಂಡು ಬಯಸೋದು ಸಹಜ, ಈಗೇಕೆ ನಿನಗೆ ಏಕಾಂಗಿ ಬದುಕು, ಈಗೇಕೆ ನಿನಗೆ ಏಕಾಂಗಿ ಬದುಕು, ಸಂಗಾತಿರದೆ ಬಾಳೆಲ್ಲ ಬರಿದು ನಾನೊಂದು ತೀರ. ಪೊನ್ನು ಪೊನ್ನಿ ಸ್ವೀಟ್ ಕಾಯಿ ರಸ ಬೆಲ್ಲ ಹಾಕಿ ಮಾಡ್ತೀವಿ, ಹೌದಾ? ಓಕೆ ಓಕೆ. ಪ್ರಿಯಾಂಕರ್ ಅವರೇ, ಏತು ಜೋಕುಲು ಅಂದರೆ ಎಷ್ಟು ಮಕ್ಕಳು ನಿಮಗೆ ಅಂತ? ಭೂಮಿ ಆಕಾಶ ಸೇರಿ ಕಲೆತು ಕೂಡೋದು ಉಂಟೆ, ಕಡಲು ತಾನಾಗಿ ಅರಿದು ನದಿಗೆ ಸೇರೋದು ಉಂಟೆ, ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಜೀವಂತ ಬದುಕೆ ಸಂಬಂಧ ತರದು, ನಾನೊಂದು ತೀರ ನೀನೊಂದು ತೀರ. ಪುದರ್ ತ್ರಿಷಾ ಪಾಂಡದೆ, ತ್ರಿಷಾ. ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ, ಲಲ್ಲಾ ಲಲ್ಲಾ ಲಲ್ಲಾ. ಸ್ವೀಟ್ ಕಾಯಿ ರಸ ಬೆಲ್ಲ ಹಾಕಿ ಮಾಡೋದು, ಹೌದಾ? ಓಕೆ 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 ಓಕೆ. ಶೆಟ್ಟಿ ಪ್ಲಸ್ ನಮೋ ಮಹಿಮ ಮಂಜುನಾಥ, ನಮೋ ಹೆನ್ನುವೆ ನ್ಯಾಯ ನೀತಿ. ನಮೋ ಮಹಿಮ ಮಂಜುನಾಥ, ನಮೋ ಹೆನ್ನುವೆ. ಏತ್ನೇ ಕ್ಲಾಸ್? ಎನ್ಮನೆ ಎನ್ಮ? ಏಯ್ತ್. ಓಹೋ ಹೋ ಲಲಲ 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 ಲಲಲ, ನೀನು ಎಂಬ ಭಾವ ಮಿಡಿಯೋಗಿದೆ, ವಿನೋದಿಯನು ಕಂಡ ಬಾಳ ರಾಮ, ಪ್ರೀತಿಯ ಮೆಣಸಿದ, ನಾನು ಎಂಬ ಭಾವ ನಿಂತು ಹೋಗಿದೆ. ಕೃಷ್ಣ ಎಲ್ಲರೂ ಬಂದಾಗಿ ನಿನ್ನ ನಮಿಸಿ ನಲಿಯೋನು
ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಳೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಬಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಎಂಕ್ಲು ಕತ್ತಲೆ ಕೋನೆಡುವುಲ್ಲ ಒರಸಾದಿ ತೋಜಾವೋಲ್ಲ ಎಂಕ್ಲು ಕತ್ತಲೆ ಕೋನೆಡುವುಲ್ಲ ಒರಸಾದಿ ತೋಜಾವೋಲ್ಲ பொருளு பாத்திரா பண்டுது ದಿಂಡು ಕೋನೆಡು ಪಾಡಿರು ದರ್ಶನ ಕೊರ್ಲಾವೋ ಬ್ರಹ್ಮ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ತಪ್ಪು ಮಲ್ತಿನ ಬಾಲೆಲೆನು ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊಲ್ಲೇವೋ ಬ್ರಹ್ಮ ಕೆಮ್ಮಳೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತು ತತ್ತದು ಬೈದ ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತು ತತ್ತದು ಬೈದ ಕೋಟಿ ಚೆನ್ನಯೇ ಸತ್ಯೊಡು ದರ್ಶನ ಕೊಲ್ಲೇವೋ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಆಂಟಿ ವೈರಸ್ ತಾನ ಆಂಟಿ ಕ್ಯಾಸ್ಪರ್ ಕೆ ಹೇ ಯಾರೆಲ್ಲ ಇದ್ದೀರಿ ಬನರೆ ಬನ್ನಿ ಜನರೇ.
La 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 la. ಓಕೆ ಏರ್ ಲಜ್ಜರ ಬಾಯ್ ಮನ್ಪಗನ ಯಾರು ಇಲ್ಲದ್ರೆ ಬಾಯಿ ಹೇಳೋಣ. ನಾನು ಸ್ವಲ್ಪ ಕತ್ತಲೆ ಆಯಿತು ಹೊರಗೆ ಬೇಡ ಬರ್ಚ ಕತ್ತಲೆಗೆ ಬರ್ಚಿಂದ ಒಂದು ಮನಸ ಉದಾಸೀನ ಆಪನು ಆಚರ್ಯಾಂಡ್. ಯಾರಿದ್ದೀರಿ ಮೇಲೆ ಕೂತ್ಕೊಂಡು? ಒಮ್ಮೆ ಕೆಳಗೆ ಬನ್ನಿ ನೋಡ, ಮತ್ತೆ ಹೋಗೋಣ ಬೇಡಾದ್ರೆ. ಕೆಳಗೆ ಬನ್ನಿರಿ, ಯಾರಿದ್ದೀರಿ ಒಮ್ಮೆ ಕೆಳಗೆ ಬನ್ನಿರಿ. ಹೊರಗಡೆ ಹೇಗೆ ಉಂಟು ಅಂತ ನೋಡಬೇಕು, ಈಗ ಹೋಗಲಿಕ್ಕೆ ಸ್ವಲ್ಪ ಇತ್ತು. ಓಕೆ, ಸೊ ಯಾರು ಇಲ್ಲಾದರೆ ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಪ್ರಯೋಜನ ಇಲ್ಲ. ಸೊ ಹಾಗಾದರೆ ನಾವು ಹೊರಡೋಣ, ಇವತ್ತಿನ ಲೈವ್ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ಬಂದು ನನಗೆ ಸಪೋರ್ಟ್ ಮಾಡಿ. ಯಾರಿದ್ದಾರೆ ಮೇಲುಗಡೆ ಮಾತಾಡಿದ್ರಿ? ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. 1 ನಿಮಿಷ ಉಂಟು, ಓಕೆ 90 ನಿಮಿಷ ಆಗ್ತದೆ. ಆಗ 1.5 ಗಂಟೆ ಲೈವಿಗೆ ಸಪೋರ್ಟ್ ಮಾಡಿ 19 ಲೈಕ್ಸನ್ನು ನೀವು ತಂದು ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಓಕೆ ಬಾಯ್ ಬಾಯ್, ಸಿ ಯು.